ಯಶಸ್ವಿಯಾಗಿ ಸಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರು. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ ನಮೋ ಶಾರದಾ ಮಾತಾ ನಮೋ ಶಾರದಾ ಮಾತಾ. ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ ಮಾವೀಣಾ ಪುಸ್ತಕಧಾರಿಣಿ. ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ ಮಾವೀಣಾ ಪುಸ್ತಕಧಾರಿಣಿ. ಭವಭಂಜನಿ ಮನೋರಂಜನಿ ಶಾರದಾ ಮಾತಾ. ಭವಭಂಜನಿ ಮನೋರಂಜನಿ ಶಾರದಾ ಮಾತಾ. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ. ನಮೋ ಶಾರದಾ ನಮೋ ಶಾರದಾ ನಮೋ ಶಾರದಾ ಮಾತಾ. ನಮೋ ಶಾರದಾ ಮಾತಾ. ನಮೋ ಶಾರದಾ ಮಾತಾ. ವಂದನೆಗಳು ಮಕ್ಕಳೇ. ಇನ್ನು ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶಾಲಾ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ. ಹಿಯವು ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಲ್ಲೇ ಸಕಲವು, ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ. ಜ್ಞಾನದಿಂದಲೇ ಈ ಲೋಕದಲ್ಲಿ ಸುಖ, ಜ್ಞಾನದಿಂದಲೇ ಪರಲೋಕದಲ್ಲಿಯೂ ಸದ್ಗತಿ, ಜ್ಞಾನದಿಂದಲೇ ಸಕಲವು ದೊರೆಯುವುದು. ಆ ಜ್ಞಾನವೇ ಇಲ್ಲದಿದ್ದರೆ ದೊರೆತ ಸಕಲವೂ ವ್ಯರ್ಥ. ಇಂತಹ ಜ್ಞಾನ ದೀವಿಗೆಯನ್ನು ಪಸರಿಸುವ ಈ ಜ್ಞಾನ ದೇಗುಲದ 8ನೇ ಹಾಗೂ 9ನೇ ತರಗತಿಯ ಪ್ರಥಮ ಶೈಕ್ಷಣಿಕ ಮಹಾಸಭೆಗೆ ಅತಿಥಿಯಾಗಿ ಆಗಮಿಸಿರುವವರು ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು. ಇವರು ಸ್ಥಳೀಯ ಟಿವಿ ಮಾಧ್ಯಮ ಸಂಸ್ಥೆಯಾದ ಹೊಸಕುರಲ್ನ ವ್ಯವಸ್ಥಾಪಕರಾಗಿದ್ದು, ಉತ್ತಮ ವಾಗ್ಮಿ, ಯಕ್ಷಗಾನ ತಾಳಮದ್ದಲೆಯಲ್ಲಿ ನುರಿತ ಕಲಾಕಾರ, ಉತ್ತಮ ನಾಟಕ ರಚನಾಕಾರ ಹಾಗೂ ಪತ್ರಿಕಾ ಬರಹಗಾರ, ಹಲವು ಸಂಘ ಸಂಸ್ಥೆಗಳ ಸಂಘಟನಾಕಾರ, ಮನಸೆಳೆಯುವ ಕಾರ್ಯಕ್ರಮ ನಿರೂಪಕ. ಇಂದು ಸಂಪನ್ಮೂಲ ವ್ಯಕ್ತಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವ ತಮ್ಮನ್ನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕರಾದಂಥ ಪ್ರದೀಪ್ ಕುಮಾರ್ ಇವರು ಹೂವನ್ನು ನೀಡುವುದರ ಮೂಲಕ ಮತ್ತೊಮ್ಮೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಲೆಯ ಮೇಲಿನ ಅಭಿಮಾನದಿಂದ ಶಾಲೆಯ ಹರ್ರಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಸಿಗುವಲ್ಲಿ, ವಿದ್ಯಾದಾನಿಗಳನ್ನು ಪರಿಚಯಿಸುವಲ್ಲಿ ತುಂಬು ಮನಸ್ಸಿನಿಂದ ಸಹಕರಿಸಿದಂಥ ಶ್ರೀಮತಿ ಕವಿತಾ ಇವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂತಹ ಗಾಯತ್ರಿ ಅದ್ದೆಪಾಡಿ ಇವರು ಹೂ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಕೂಡ ವೇದಿಕೆಯಲ್ಲಿರುವರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರತಿ ವರ್ಷವೂ ನಾವು ವರ್ಷದ ಪ್ರಾರಂಭದಲ್ಲಿ ಅಂದರೆ ಜೂನ್ ಅಂತ್ಯದೊಳಗಾಗಿ ನಾವೊಂದು ಶೈಕ್ಷಣಿಕ ಮಾಹಿತಿ ಸಭೆಯನ್ನು ಆಯೋಜಿಸ್ತಕ್ಕಂಥದ್ದು ಸಂಪ್ರದಾಯ. ಅದರ ಉದ್ದೇಶ ಇಷ್ಟೇ, ವಿಶೇಷವಾಗಿ 8 ಮತ್ತು 9ನೇ ತರಗತಿಯ ಮಕ್ಕಳನ್ನು ನಾವು ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. 8, 9ನೇ ತರಗತಿಗೆ ಮಕ್ಕಳೇನು ಹೊಸದಾಗಿ ದಾಖಲಾತಿಯನ್ನು ಹೊಂದಿರ್ತಾರೆ, ಆ ದಾಖಲಾತಿಯನ್ನು ಹೊಂದಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಪೋಷಕರಿಗೆ ಶಾಲೆಯ ಬಗ್ಗೆ, ಶಾಲೆಯಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ ಅಂತಕ್ಕಂಥ ಇರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು 8 ಮತ್ತು 9ನೇ ತರಗತಿಗೆ ಪ್ರತ್ಯೇಕವಾದಂಥ ಶೈಕ್ಷಣಿಕ ಮಾಹಿತಿ ಸಭೆಯನ್ನು ಆಯೋಜಿಸ್ತಕ್ಕಂಥದ್ದು. ಈಗ ಆಲ್ರೆಡಿ 1 ತಿಂಗಳ ಅವಧಿ ಏನು ಆಲ್ರೆಡಿ ನಾವು ಕಳೆದಿದ್ದೇವೆ. ಈ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳು ಪೋಷಕರಿಗೆ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. 9ನೇ ತರಗತಿಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳು 9ನೇ ತರಗತಿಯಲ್ಲಿ ಇರ್ತಾರೆ. ಆದರೂ ಸಹ ಅದರಲ್ಲಿ 9ನೇ ತರಗತಿಗೆ ನಮಗೆ ಹೊಸದಾಗಿ ದಾಖಲಾತಿ ಪಡೆಯೋದ್ರಿಂದಾಗಿ ಆ ಎತ್ತವರಿಗೂ ಸಹ ಈ ಒಂದು ಮಾಹಿತಿ ಇರಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಒಂದು ಶೈಕ್ಷಣಿಕ ಸಭೆಯನ್ನು ಆಯೋಜಿಸ್ತಕ್ಕಂಥದ್ದು. ನಮ್ಮ ಶಾಲೆ ಆನಂದಾಶ್ರಮ ಪ್ರೌಢಶಾಲೆ ಇತಿಹಾಸ, ಪರಂಪರೆ, ಸಂಸ್ಕೃತಿ, ಸಂಪ್ರದಾಯಗಳು ಎಲ್ಲವೂ ಸಹ ಎಲ್ಲ ಎತ್ತವರಿಗೆ ಹೆಚ್ಚಾಗಿ ತಿಳಿದಿರ್ತಕ್ಕಂಥ ವಿಚಾರವೇ. ಆ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಪ್ರತಿ ವರ್ಷವೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಆನಂದಾಶ್ರಮ ಶಾಲೆ
ಒಂದು ಶಿಸ್ತಿಗೆ ಹೆಸರುವಾಸಿ ಆಗಿದೆ ಅಂತಂದರೆ ಆ ಶಿಸ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಈ ಶಾಲೆಯಲ್ಲಿ ಏನು ವಿಂಗಡಣೆ ಆಗ್ತದೆ, 4 ಹೌಸ್ ಗ್ರಹಗಳಾಗಿ ವಿಂಗಡಣೆ ಏನಾಗ್ತದೆ, ಆ ವಿಂಗಡಣೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಶಾಲಾ ಚಟುವಟಿಕೆಗಳನ್ನು ಶಿಕ್ಷಕರ ನೇತೃತ್ವದಲ್ಲಿ ನಡೆಸ್ತಕ್ಕಂಥ ಏನು ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಅದನ್ನು ಹಾಗೆ ಮುಂದುವರಿಸಿದ್ದೇವೆ. ಪ್ರತಿ ವರ್ಷವೂ ನಾವು ಪ್ರಾರಂಭದಲ್ಲಿಯೇ 1-2-3 ದಿನದಲ್ಲಿ ನಾವು ಆ ಕಾರ್ಯಕ್ರಮಗಳನ್ನು ಮುಗಿಸಿರ್ತೇವೆ. ಮಕ್ಕಳನ್ನು ಸುಭಾಷ್ ಗ್ರಹ, ಟಾಗೋರ್ ಗ್ರಹ, ಪ್ರತಾಪ್ ಗ್ರಹ, ಹೀಗೆ 4 ಗ್ರಹಗಳಾಗಿ ನಾವು, ಶಿವಾಜಿ ಗ್ರಹ, ಹೀಗೆ 4 ಗ್ರಹಗಳಾಗಿ ನಾವು ಮಕ್ಕಳನ್ನು ಹಂಚಿಕೆ ಮಾಡ್ತೇವೆ. ಹಂಚಿಕೆ ಆದಂಥ ಆ ಗ್ರಹಗಳಲ್ಲಿ ಮಕ್ಕಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಬೇರೆ ಬೇರೆ ಜವಾಬ್ದಾರಿಗಳಿಗೆ ಲೀಡರ್ಸನ್ನು ಮಾಡಿಕೊಂಡು ಅದಕ್ಕೆ ಶಿಕ್ಷಕರ ಹಂಚಿಕೆ ಆಗಿರ್ತದೆ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಕೆಲವೊಂದು ಶಿಸ್ತಿನ ಕೆಲವೊಂದು ಚಟುವಟಿಕೆಗಳನ್ನು ಅವರು ಕಡ್ಡಾಯವಾಗಿ ಮಾಡ್ತಾ ಇರ್ತಾರೆ. ಇಡೀ ವರ್ಷ ಪೂರ್ತಿ ಈ ನಡೀತಕ್ಕಂಥ ಶಾಲಾ ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಿರ್ತಾರೆ ಮತ್ತು ಶಿಸ್ತುಬದ್ಧವಾಗಿ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸ್ತಾ ಇರ್ತಾರೆ. ಸೊ ಇದು ಶಿಸ್ತಿನ ಒಂದು ಪ್ರಮುಖವಾದಂಥ ಪಾತ್ರ ವಹಿಸಿದೆ. ಅದರಲ್ಲಿ ನಿಮ್ಮ ಮಕ್ಕಳು ತೊಡಗಿರ್ತಾರೆ. ಜೊತೆಗೆ ಅದರೊಟ್ಟಿಗೆ ಎಲ್ಲ ರೀತಿಯ ಒಂದು ಕಲೆಗಳನ್ನು ಮಕ್ಕಳಿಗೆ ಅಲ್ಲಿ ಕಲಿಸಿಕೊಡ್ತಾರೆ. ಕ್ಲೀನಿಂಗ್ ಆಗಿರೋದು, ಬೇರೆ ಬೇರೆ ಎಲ್ಲ ಜವಾಬ್ದಾರಿಗಳನ್ನು. ಇನ್ನೊಂದು ಉದಾಹರಣೆ ಹೇಳಿದರೆ, ಕಳೆದು ಹೋದ ಪುಸ್ತಕಗಳಿಗೆ ಅಂತೇಳಿ ಒಂದು ಟೀಮ್ ಮಾಡಿರ್ತಾರೆ ಮಕ್ಕಳು. ಕಳೆದು ಹೋದಂಥ ಪುಸ್ತಕಗಳನ್ನು ಆ ಟೀಮ್ನ ಲೀಡರ್ ಹೋಗಿ ಎಲ್ಲವನ್ನು ಎಕ್ಕಿಕೊಂಡು ಬರ್ತಾನೆ. ಸಂಜೆ ಶಾಲೆ ಬಿಟ್ಟ ನಂತರ ಮತ್ತೆ ಪುನಃ ನಾಳೆ ಬೆಳಿಗ್ಗೆ ಹೋಗಿ ಎಲ್ಲರನ್ನ ಹೋಗಿ ಹುಡುಕೊಂಡು ಪ್ರತಿ ತರಗತಿಗೆ ಹೋಗಿ ಆ ಮಕ್ಕಳ ನೋಟ್ಬುಕ್ಕನ್ನಾಗಿರ್ಬೋದು, ಕೊಡೆ ಆಗಿರ್ಬೋದು. ಮೊನ್ನೆ ಯಾರೋ ಹುಡುಗ ಒಂದು ಸರ್ ನನ್ನ ಕೊಡೆ ಕಳೆದೋಗಿದೆ ಅಂತ ಬಿಟ್ಟೋಗಿದ್ದಾನೆ, ಸಿಕ್ಕಿತ್ತು ಅವನಿಗೆ. ಇದು ಸಹ ಒಂದು ಜವಾಬ್ದಾರಿ ಅಲ್ವಾ? ಬೇರೆ ಯಾರೋ ಕೊಂಡೋಗೋದಕ್ಕಿಂತ ಏನೋ ಆಗೋದಕ್ಕಿಂತ ಮಕ್ಕಳೇ ನಮ್ಮ ಶಾಲೆಯಲ್ಲಿ ಇರ್ತದೆ, ಅದು ಮತ್ತೆ ಮಕ್ಕಳಿಗೆ ಸಿಗ್ತಕ್ಕಂಥ ಇಂಥ ಹಲವಾರು ಜವಾಬ್ದಾರಿಗಳು ನಿಮ್ಮ ಮಕ್ಕಳು ಅಲ್ಲಿ ನಿರ್ವಹಿಸ್ತಾ ಇರ್ತಾರೆ. ಸೊ ಇದು ಶಿಸ್ತಿನ ಬಗ್ಗೆ ಹೇಳೋದಾದರೆ, ಮತ್ತು ಯೂನಿಫಾರ್ಮ್ ಈಗೆಲ್ಲ ಮಕ್ಕಳಿಗೆ 1-2-3 ಮಕ್ಕಳಿಗೆ ಮಾತ್ರ ಸಿಕ್ಕಲಿಲ್ಲ, ಬಾಕಿ ಎಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಸಿಕ್ಕಿದೆ. ಏನಾಗ್ತದೆ ಅಂತಾದರೆ, ಈ ಯೂನಿಫಾರ್ಮ್ನಲ್ಲಿ ನಾವು ನಮ್ಮದೇ ಆದಂಥ ಒಂದು ಪ್ಯಾಟರ್ನ್ ಅಂತ ಇರ್ತದೆ. ಒಂದು ಮಕ್ಕಳಿಗೆ ಒಂದು ಫ್ರೀ ಇರಬೇಕು, ಉದ್ದ ಇರಬೇಕು, ಲೂಸ್ ಇರಬೇಕು ಅಂತೆಲ್ಲ ಮಾಡಿರ್ತೇವೆ. ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ಕೊಟ್ಟು 3 ದಿನದಲ್ಲಿ ಫುಲ್ಲು ಟೈಟ್ ಆಗಿರ್ತದೆ, ಫುಲ್ ಮೇಲೆ ಆಗಿರ್ತದೆ. ಓಕೆ, ಇವತ್ತಿನ ಟ್ರೆಂಡ್ ಇದೆ, ನಾವು ಸಹ ಅಡ್ಜಸ್ಟ್ ಆಗುವ. ಆದರೆ ಇದು ಸಮಸ್ಯೆ ಇಲ್ಲಿ ಉದ್ಭವ ಆಗ್ತದೆ ಅಂತಾದರೆ, 9ನೇ ತರಗತಿಗೆ ಆಗುವಾಗ 1 ವಾರ ಯೂನಿಫಾರ್ಮ್ ಹಾಕಲ್ಲ, 1 ತಿಂಗಳು ಯೂನಿಫಾರ್ಮ್ ಹಾಕಲ್ಲ. ಕಾರಣ ಪ್ಯಾಂಟ್ ಟೈಟ್ ಆಗ್ತದೆ ಸರ್, ಪ್ಯಾಂಟ್ ಗಿಡ್ಡ ಆಗ್ತದೆ ಸರ್ ಅಂತ. ಪುನಃ ಪೇರೆಂಟ್ಸ್ಗೆ ಅಷ್ಟೇ ಹಣ ಕೊಡಬೇಡ್ವಾ? ಇವತ್ತು ಬೆಳೀತಾ ಇರ್ತಕ್ಕಂಥ ಮಕ್ಕಳು ಮಾಂಸಖಂಡಗಳು ಏನು ಆಟ ಆಡ್ತಾರೆ, ಅದು ಆಡ್ತಾರೆ, ಊಟ ಮಾಡ್ತಾರೆ, ಬೆಳೆಯೋ ಮಕ್ಕಳಲ್ವ. ನಾಳೆ ದಿನ ಅವ್ರು ಟೈಟ್ ಆಗ್ತಾರೆ, ಅವ್ರು ಉದ್ದ ಆಗ್ತಾರೆ. ಹಾಗಾಗಿ ಆ ಮಾಂಸಗಳು ಖಂಡಗಳಿಗೆ ಬಟ್ಟೆ ಯಾವಾಗ ಟೈಟ್ ಹಿಡಿತದೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆ ನಿಟ್ಟಿನಲ್ಲಿ ಸಹ ಪೇರೆಂಟ್ಸ್ ಸ್ವಲ್ಪ ನೀವು ಎಚ್ಚರ ವಹಿಸ್ಬೋದು. ನಾವು ಎಷ್ಟು ಅಂತ ಹೇಳೋದು, ಕೆಲವು ಸಲ ಬಿಡಿಸ್ತೇವೆ, ವಾರದ ನಂತರ ಪುನಃ ಅದು ಟೈಟ್ ಆಗಿರ್ತದೆ, ಪುನಃ ನಾವು ಬಿಡಿಸ್ಲಿಕ್ಕೆ ಹೋಗೋದಾ? ಹಾಗಾಗಿ ಇಲ್ಲಿ ಎತ್ತವರ ಪಾತ್ರ ಪ್ರಮುಖ ಇರ್ತದೆ. ಇದ್ರ ಕಡೆ ಸ್ವಲ್ಪ ಪೇರೆಂಟ್ಸೇ ಒಂದು ಕಾಳಜಿಯನ್ನು ವಹಿಸ್ಕೊಳ್ಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಜೊತೆಗೆ ಸಾಮಾನ್ಯವಾಗಿ ಮಕ್ಕಳು ಏರ್ ಕಟ್ ಬಗ್ಗೆ ನಾವು ಏರ್ ಕಟ್ ಆಗಿರ್ಬೋದು, ಉಗುರು ಬಿಟ್ಟಿದ್ರೆ ಆಗಿರ್ಬೋದು, ಅವೆಲ್ಲವನ್ನು ನಾವು ರಿಸ್ಟ್ರಿಕ್ಷನ್ ಮಾಡ್ತೇವೆ. ಕೆಲವು ಸಲ ನೀವೇ ಹೇಳಿಬಿಡ್ತೀರ, ಟೀಚರ್ನಾಗಲು ತೂಪು ಜರ ಅಂತ ಅಲ್ವಾ? ಕೂದಲು ಬೆಳೆದಿರ್ತದೆ, ನೀವು ಎಷ್ಟು ಸಲ ಹೇಳ್ತೀರಾ, ನಿಮ್ಮ ಮಗ ಕೇಳಲ್ಲ. ಕೊನೆಗೆ ನೀವೇನು ಹೇಳ್ತೀರಾ, ನಿಮ್ಮ ಮಾಸ್ಟರ್ನವರು ಟೀಚರು ನೋಡಲಿಲ್ವಾ, ಅವ್ರ್ಯಾರು ಬೈಲಿಲ್ವಾ ಅಂತ. ಕೊನೆಗೆ ಯಾರು ಬೇಕು ಅವ್ರನ್ನ ಸರಿ ಮಾಡಲಿಕ್ಕೆ? ನಾವೇ ಬೇಕಲ್ವ, ಟೀಚರ್ಸೇ ಬೇಕಲ್ವ. ಅಂಥ ಸಂದರ್ಭದಲ್ಲಿ ಅಂಥದ್ದು ನಾವು ಮಾಡ್ತೇವೆ, ಖಂಡಿತ ಮಾಡಿದೆ. ಪ್ರಾರಂಭದ ಫಸ್ಟ್ ಡೇ ಅನಿಸುತ್ತೆ, ನಾನು 2nd ಡೇ 3rd ಡೇಯಲ್ಲಿ ಒಂದು ಸಭೆ ಮಾಡಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಎಲ್ಲರ ಕೂದಲು ಸೋಮವಾರದಲ್ಲಿ ಸರಿ ಆಗಬೇಕಂತ. ಪಾಪ ಎಲ್ಲ ಮಕ್ಕಳದ್ದು ಕೂದಲು ಸರಿ ಇತ್ತು, ರಿಯಲ್ ಹೇಳ್ತೀನಿ. ಈ ಒಂದು ಮಗುದು ಮಾತ್ರ, ಇಡೀ ಶಾಲೆಯಲ್ಲಿ ಒಂದು ಮಗುದು ಕೂದಲು ಮಾತ್ರ ಇನ್ನೂ ಸರಿಯಾಗಲಿಲ್ಲ. ಬೇಕಾದ್ರೆ ಹುಡುಗನ ತೋರಿಸಬಲ್ಲೆ. ಒಬ್ಬ ಹುಡುಗ ಮಾತ್ರ ಸರ್, ಬಾಕಿ ನೀವು ನೋಡ್ಕೊಂಡು ಬನ್ನಿ, ತೋರಿಸಿ, ಒಬ್ಬನ ಬಿಟ್ಟು ಬಾಕಿ ಯಾರನ್ನ ತೋರಿಸಿ ನೀವು, ಆಯಿತಾ? ಅಂದರೆ ಇಲ್ಲಿ ಇದನ್ನ ಯಾಕೆ ಹೇಳಿದೆ ಅಂತೇಳಿದ್ರೆ, ನಾವು ಕೊಟ್ಟಂಥ ಇನ್ಸ್ಟ್ರಕ್ಷನ್ನ ನಿಮ್ಮ ಮಕ್ಕಳು ಪಾಲಿಸಿದ್ರು, ನಿಮ್ಮ ಮಕ್ಕಳು ನಿಜವಾಗಿ ಒಳ್ಳೆಯ ಮಕ್ಕಳು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಹುಡುಗಿಯರು, ವಿಶೇಷವಾಗಿ ಆ ಹುಡುಗಿಯರು ಶಾಲೆಯಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಬರ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಒಂದು ಹುಡುಗಿ ಬರೋದಕ್ಕಿಂತ ಹೆಚ್ಚಾಗಿ 2 ಹುಡುಗಿಯರು 3 ಹುಡುಗಿಯರು ಒಟ್ಟಾಗಿ ಬರಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಜೆಷನ್. ಇದು ಪಾಲಿಸ್ಬೇಕು, ಸಜೆಷನ್ ಒಟ್ಟಿಗೆ ನೀವು ಪಾಲಿಸಬೇಕಾಗ್ತದೆ. ಯಾಕಂದರೆ ಏನಾದರೂ ಅಚಾನಕ್ ಏನಾದರೂ ಆಗಿಬಿಟ್ರೆ ಆಗ ನಮಗೂ ಸಹ ಕಷ್ಟ ಅಲ್ವಾ? 2-3 ಮಕ್ಕಳಿದ್ರೆ
ನಿಮಗೂ ಸಹ ಧೈರ್ಯ, ನಮಗೂ ಸಹ ಧೈರ್ಯ. ಯಾಕಂದರೆ ಇಂಥ ಇನ್ಸಿಡೆಂಟ್ ನಮಗೆ ಆಗಿದೆ ಸುಮಾರು ವರ್ಷಗಳ ಹಿಂದೆ. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಕಾಳಜಿನ ವಹಿಸ್ಕೊಳ್ತೇವೆ. ಅಂಥ ಇನ್ಸಿಡೆಂಟ್ ಏನಿದ್ರೂ ಸಹ ನಾವು ತಕ್ಷಣದಲ್ಲಿಯೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಆ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡಿದ್ದುಂಟು. ಈವನ್ ಪೊಲೀಸ್ ಇನ್ಸ್ಪೆಕ್ಟ್ರು ಮಗುವಿನ ಮನೆಗೆ ಹೋಗಿ ಸಮಾಧಾನ ಹೇಳಿದಂಥ ದಿನಗಳುಂಟು. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಯಾಕಂದರೆ ಹೇಳಲಿಕ್ಕಾಗಲ್ಲ ಇವತ್ತಿನ ದಿನಗಳಲ್ಲಿ ಏನಾಗ್ತದೆ ನೋಡಿ, ಇನ್ನೇ ಒಂದು ಇನ್ಸಿಡೆಂಟ್ ಆಯಿತು ಅಲ್ವ. ಹಾಗಾಗಿ ಹೇಳ್ತಕ್ಕಂಥದ್ದು. ಅದೇ ರೀತಿ ಮಾರ್ಗದಲ್ಲಿ ಆಚೆ ಈಚೆ ಹೋಗೋ ಎಲ್ಲ ಮಕ್ಕಳಿಗೆ ಹೇಳ್ತಕ್ಕಂಥ ವಿಚಾರ, ಗುಂಪಾಗಿ ಹೋಗುವಾಗ 4-5 ಜನ ಒಟ್ಟಿಗೆ ಫ್ರೆಂಡ್ಸ್ ಹೋಗೋದು, ಹಿಂದ್ಗಡೆ ವೆಹಿಕಲ್ ಬರ್ತಾ ಇರ್ತದೆ, ಅವ್ರು ಎಷ್ಟು ಹಾರ್ನ್ ಆಗ್ತಾರೆ, ಆಗ ನೀವು ಸರಿ ಹೇಳೋದಿಲ್ಲ. ಯೂನಿಫಾರ್ಮಲ್ಲಿ ಇರ್ತೀರಾ, ಏನೇನು ಹೇಳ್ತಾರೆ, ಆನಂದಾಶ್ರಮ ಮಕ್ಕಳು ಮಾರ್ಗದಲ್ಲಿ ರೋಡೇ ಬಿಡೋದಿಲ್ಲ ಅಂತಕ್ಕಂಥ ಅಪವಾದ ಶಾಲೆಗೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಪೇರೆಂಟ್ಸ್ ಆಗಿ ನೀವು ಸಹ ಈ ವಿಚಾರವನ್ನು ಹೇಳಬೇಕು. ಮಕ್ಕಳು ಇದನ್ನು ನೀವೆಲ್ಲರೂ ಪಾಲನೆ ಮಾಡಬೇಕಾಗ್ತದೆ. ಶಾಲೆಯಲ್ಲಿ ನಮಗೆ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಬೆಳಗ್ಗೆ 8:00ವರೆಗೆ ಬರ್ತಕ್ಕಂಥ ಮಕ್ಕಳಿದ್ದಾರೆ, 8:15ಗೆ ಬರ್ತಕ್ಕಂಥ ಮಕ್ಕಳಿದ್ದಾರೆ. ಅವರಿಗೆ 9:20, 9:15ವರೆಗೆ ಸ್ಟಡಿ ಅವರ್ಸ್ ಇರ್ತದೆ. ಮತ್ತು ಮಧ್ಯಾಹ್ನದ ಲಂಚ್ ಬ್ರೇಕಲ್ಲಿ 1 ಗಂಟೆಯಿಂದ 1:45ವರೆಗೆ ಸ್ಟಡಿ ಅವರ್ಸ್ ಇರ್ತದೆ. ಈ ಸ್ಟಡಿ ಅವರ್ಸಲ್ಲಿ ಮಕ್ಕಳು ತಮ್ಮ ನೋಟ್ಸ್ ಏನಾದ್ರು ಬಾಕಿ ಇದ್ದರೆ ಅದನ್ನು ಮಾಡ್ತಕ್ಕಂಥದ್ದು, ಏನಾದರೂ ಮಕ್ಕಳು ಪರೀಕ್ಷೆ ಇದೆ, ಟೆಸ್ಟ್ ಇದೆ ಅಂತೇಳಿದರೆ ಅದನ್ನು ಓದ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು. ಇದರ ಮೇಲುಸ್ತುವಾರಿಯನ್ನು ನಾನೇನು ಗ್ರಹಗಳಂತ ಹೇಳಿದೆ ಆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಲೀಡರ್ಸ್ ಏನಿದೆ ಅವ್ರು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭವನ್ನು, ಆ ಸಮಯಾವಕಾಶವನ್ನು 8ನೇ ಮತ್ತು 9ನೇವರ ಉಪಯೋಗ ಮಾಡಬೇಕಾಗ್ತದೆ. ಇಲ್ಲಿ 10ನೇವರೆಗೆ ನಾನು ಆ ವಿಚಾರ ಹೇಳಿಲ್ಲ. ಯಾಕೆಂದರೆ ಬೆಳಗ್ಗೆ ನಮಗೆ ಈಗ ಆಲ್ರೆಡಿ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. 8:00ವರೆಗೆ 10ನೇ ತರಗತಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. 9:15ವರೆಗೆ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಎಕ್ಸ್ಟ್ರಾ ಕ್ಲಾಸ್ ನಡೀತದೆ. ಈಗ ಸಂಜೆ ಟೈಮಲ್ಲಿ 4ರಿಂದ 4:45ವರೆಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ಇದ್ದೇವೆ. ಈ ವಾರದಿಂದ ಈ 1 ತಿಂಗಳು ಮಾತ್ರ ಮಧ್ಯಾಹ್ನ ಟೈಮ್ ಮಾಡಿ ಸಂಜೆ ನಾವು 4:10ಕ್ಕೆ ಬಿಡ್ತೇವೆ ಶಾಲೆ. ಯಾಕಂದರೆ ಅಲ್ಲಿ ಸ್ಪೋರ್ಟ್ಸಿಗೆ, ಪ್ರಾಕ್ಟೀಸ್ಗೆ ನಾವು ಬೇಕು ಮಕ್ಕಳು ಅಂತಕ್ಕಂಥದ್ದು. ಯಾಕಂದರೆ ಎಲ್ಲ ಕ್ಷೇತ್ರಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ 10ನೇ ತರಗತಿ ಸ್ಪೆಷಲ್ ಕ್ಲಾಸ್ ನಡೀತಾ ಇರ್ತದೆ. ಎಲ್ಲ ಮಾಹಿತಿಗಳು ಪೇರೆಂಟ್ಸ್ಗೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹೇಳ್ತಕ್ಕಂಥದ್ದು. ಅದೇ ರೀತಿ ಕಾಸ್ಟ್ಲಿ ಥಿಂಗ್ಸ್. ಕಳೆದ ವರ್ಷ ಒಂದು ಇನ್ಸಿಡೆಂಟ್ ಆಯಿತು. ಮಗು ನಂದು ಚೈನ್ ಕಳೆದೋಗಿದೆ ಅಂತ ಕ್ಲಾಸ್ ರೂಮಲ್ಲಿ. ಅದಾಗಬಾರ್ದು. CCTV ಇತ್ತು, ನಾವು ನೋಡ್ಬೋದಿತ್ತು. ಆದರೆ ನಾವು ಅದು ನೋಡಿ ಮಗುನನ್ನು ಹಿಡಿದು ದಂಡಿಸೋದೆಲ್ಲ ಮಾಡಲಿಲ್ಲ. ಚಂದದಲ್ಲಿ ಹೇಳಿದೆ ನಾವು, ಮಕ್ಕಳು ಯಾರು ತಕ್ಕೊಂಡಿದ್ದೀರಾ, ಬೈ ಮಿಸ್ಟೇಕ್ ನಿಮ್ಮ ಬ್ಯಾಗಲ್ಲಿ ಬಂದಿದ್ದರೆ ಅದನ್ನು ಹಿಂತಿರುಗಿಸಿ ಅಂತ ಚಂದದಲ್ಲೇ ಸಿಕ್ಕಿತ್ತದು. ಆದರೆ ಸಿಗದೇ ಇದ್ದಿದ್ರೆ ಏನಾಗ್ತಿತ್ತು, ಯಾರ್ಯಾರಿಗೆ ಅಪವಾದಗಳಲ್ವ. ಅದಕ್ಕೋಸ್ಕರ ದಯವಿಟ್ಟು ಅಂಥದ್ದೇನಾದರೂ ಸಹ ವಾಚ್ ಹಾಕ್ಲೇಬಾರ್ದು ಹೇಳಿದೆ ನಾನು. ವಾಚ್ ಅಂತೂ ಹಾಕ್ಲಿಕ್ಕಿಲ್ಲ. ಹಾಕಿರೋ ಸಿಂಪಲ್ ವಾಚ್ ಹಾಕ್ಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಅದು ಮಾಡ್ತಾಯಿದ್ದಾರೆ ಮಕ್ಕಳು, ನಾನು ಅಬ್ಸರ್ವ್ ಮಾಡಿದ್ದೇನೆ. ಮತ್ತು ಆ ವಾಚ್ ಹಾಕಿದರೂ ಸಹ ಕ್ಲಾಸ್ ರೂಮಲ್ಲಿ ವಾಚ್ ಹಾಕ್ಲಿಕ್ಕಿಲ್ಲ, ಬ್ಯಾಗಲ್ಲಿ ಇಡಬೇಕಂತ ಮಾಹಿತಿ ಕೊಟ್ಟಿದ್ದೆ. ಅದು ಮಾಡ್ತಾಯಿದ್ದಾರೆ, ನಾನು ಅದು ಫಾಲೋ ಅಪ್ ಮಾಡ್ತಾಯಿದ್ದೇವೆ. ಸೊ ಇವೆಲ್ಲಗಳ ಬಗ್ಗೆ ಮಕ್ಕಳು, ಪೇರೆಂಟ್ಸು ಜಾಗೃತಿಯನ್ನು ವಹಿಸ್ಕೊಳ್ಬೇಕು, ಕಾಳಜಿಯನ್ನು ವಹಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಅದೇ ರೀತಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಆನಂದಾಶ್ರಮ ಶಾಲೆ ಭಾಳ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವಿಚಾರ. ಹಾಗಾಗಿ ಕ್ರೀಡೆಗೆ ಪ್ರೋತ್ಸಾಹ ನಿಟ್ಟಿನಲ್ಲಿ ನಾವು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ನಿಮ್ಮ ಮಕ್ಕಳು ಅದರಲ್ಲಿ ಭಾಗವಹಿಸಬೇಕು, ಎಲ್ಲರೂ ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂತ ಹೇಳ್ತೇವೆ. ನಿಲ್ಲಿ, ಅಲ್ಲಿ ಆಡೋದಕ್ಕಿಂತ ಶಾಲೆಯಲ್ಲಿ ಆಡೋದು ನಿಮಗೆ ಸೇಫ್ಟಿ ಅಲ್ವಾ. ಮನೆಯಲ್ಲೇ ಎಲ್ಲೋ ಹೋಗಿ ಗುಡ್ಡೆಯಲ್ಲಿ ಆಡಿ ಬರೋದಕ್ಕಿಂತ ಶಾಲೆಯಲ್ಲಿ ಆಡಿ ಬರಲಿ, ಬಂದು ಚಹಾ ತಿಂಡಿ ತಿಂದು ಮತ್ತೆ ಓದಲಿ ಕೂತ್ಕೊಳ್ಳಿ ಅಂತ ಆ ರೀತಿಯಲ್ಲಿ ನೀವು ಪ್ರೋತ್ಸಾಹ ಕೊಡಬೇಕಾಗ್ತದೆ. ಸಾಂಸ್ಕೃತಿಕ ವಿಭಾಗದಲ್ಲಿ ನಾವು ಆಲ್ರೆಡಿ ಈ ವರ್ಷ ಪ್ರಾರಂಭದಲ್ಲಿ ಪ್ರತಿ ಶುಕ್ರವಾರ ನಾವು ಚಟುವಟಿಕೆ ಆ್ಯಕ್ಟಿವಿಟಿ ಪೀರಿಯಡ್ ಅಂತ ಮಾಡ್ಕೊಂಡು ನಿಮ್ಮೆಲ್ಲ ಮಕ್ಕಳಿಗೆ ಪದ್ಯ ಆಡುವವರಿಗೆ, ಬೇರೆ ಬೇರೆ ಕ್ಷೇತ್ರದ ಆಸಕ್ತಿ ಇರೋರಿಗೆ ಅವಕಾಶನ ಕೊಡ್ತಾ ಬಂದಿದ್ದೇವೆ. ಅದರ ಸದುಪಯೋಗ ಪಡ್ಕೊಳ್ಬೇಕು. ಬೇರೆ ಯಾರಾದ್ರು ಏನಾದ್ರು ಬಿಟ್ಟೋಗಿದ್ರೆ, ಈಗ ಮಗು ಹೇಳಲಿಲ್ಲ, ನಮಗೆ ಸಹ ಗೊತ್ತಿಲ್ಲ, ಹೊಸದಾಗಿ ಬೇರೆ ಎಲ್ಲಿಂದ ಬರ್ತಾರೆ ಅಲ್ವಾ, ನಾವೆಲ್ಲ ಮಾಹಿತಿ ಗೊತ್ತಿರೋದಿಲ್ಲ. ಏನಾದರೂ ಬೈ ಚಾನ್ಸ್ ಬಿಟ್ಟೋಗಿದ್ರೆ ಮೊನ್ನೆ ಅವ್ರ ಪೇರೆಂಟ್ಸ್ ಬಂದು ಹೇಳಿದರು, ಮಗಳು ಹೀಗೆ ಇದ್ದಾಳೆ, ಯಕ್ಷಗಾನದಲ್ಲಿದ್ದಾಳೆ, ಭರತನಾಟ್ಯದಲ್ಲಿದ್ದಾಳೆ. ನನಗೆ ಭಾಳ ಖುಷಿ ಆಯಿತು. ಆದರೆ ಅವಳು ಇದು ಮೊನ್ನೆ 1 ತಿಂಗಳಲ್ಲಿ ಆದಂಥ ಕಾರ್ಯಕ್ರಮ ಬರೀ ಪದ್ಯ ಮಾತ್ರ ಆಡಿದ್ದು, ಇಲ್ಲೆಲ್ಲ ಇದ್ದಾಳೆ ಅಲ್ವಾ. ಹಾಗೆ ನೀವು ಹೇಳಬೇಕು, ಆಯಿತಾ. ನಾವು ಅದಕ್ಕೆ ಸಂಪೂರ್ಣ ಪ್ರೋತ್ಸಾಹ ಸಹಕಾರವನ್ನು ಕೊಡ್ತೇವೆ. ಅದೇ ರೀತಿ ನೀರು ಏನು ದುಂದು ವೆಚ್ಚ ಮಾಡದಂತೆ ನೀವು ಮಕ್ಕಳಿಗೆ ಒಂದು ಮಾರ್ಗದರ್ಶನ ನೀಡಿ. ಕಳೆದ ವರ್ಷಕ್ಕಿಂತ ಆದರೆ ಹಿಂದಿನ ವರ್ಷದಲ್ಲಿ ನಾವು ಇಲ್ಲೊಂದು 100-150 ಇಂಗುಗುಂಡಿಗಳನ್ನು ಮಾಡಿದೆವು. ಹಿಂದಿನ ವರ್ಷದಲ್ಲಿ. ಕಳೆದ ವರ್ಷ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆವು. ಈ ವರ್ಷ ಅದೇ ಇಂಗುಗುಂಡಿಗಳನ್ನೆಲ್ಲ ಪುನಃ ಪ್ರತಿಯೊಂದೊಂದು ಕ್ಲಾಸಿಗೆ 10 ಇಂಗುಗುಂಡಿ ಮಾಡಬೇಕಂತ ಕೊಟ್ಬಿಡ್ತೇನೆ. ಮಾಡ್ತಾರೆ. ಇಂಗುಗುಂಡಿ ಅಂತಂದರೆ ಸಣ್ಣ ದೊಡ್ಡದಾಗಿ ಯಾರೋ ಬಿದ್ದು ಕೈಕಾಲು ಮುರ್ಕೊಳ್ಳುವಂಥದ್ದಲ್ಲ. ಜಸ್ಟ್ ಒಂದು ಕೊಡಪಾನ 2 ಕೊಡಪಾನ ನೀರು ಅದರಲ್ಲಿ ನಿಂತು, ಹರಿಯುವ ನೀರಲ್ಲಿ ನಿಂತು ಹೆಚ್ಚಾದ ನೀರು ಮುಂದೆ ಹೋಗೋದು. ಆ ನೀರಲ್ಲಿ ಇಂಗ್ತದೆ ನೋಡಿ, ಭೂಮಿಗೆ ಒಂದು ನೀರಿನ ಮೂಲ ಸಿಗ್ತದೆ ಅಂತಕ್ಕಂಥದ್ದು. ಮತ್ತು ನಾನು ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ಮಾಡಬೇಕಂತ ಆಲೋಚನೆ ಮಾಡಿದ್ದೇನೆ. ಏನಂದರೆ ನಿಮ್ಮ ಹಿತ್ತಲಲ್ಲಿ 4-5 ಗುಂಡಿಗಳನ್ನು ಮಾಡಿ. ಹಾಗೆ ಅಂತೇಳಿ ಮಾಸ್ಟರ್ ಹೇಳಿದ್ದಾರೆ ಅಂತೇಳಿ
ಕಾಂಪೌಂಡ್ ಪಕ್ಕದಲ್ಲಿ ದೊಡ್ಡ ಹೊಂಡ ಮಾಡಿ ಪಕ್ಕದ ಮನೆ ಕಾಂಪೌಂಡ್ ಬೀಳುವಾಗೆ ಮಾಡಬೇಡಿ. ಇವತ್ತು ಒಳ್ಳೇದು ಮಾಡಲಿಕ್ಕೆ ಹೇಳುವಾಗ ಭಾಳ 10 ಸಲ ಯೋಚನೆ ಮಾಡಬೇಕಾಗ್ತದೆ ರಿಯಲಿ. ಅದಕ್ಕೋಸ್ಕರ ನೀವೆಲ್ಲ ಪೇರೆಂಟ್ಸ್ ಎಲ್ಲ ಒಂದು ರಿಕ್ವೆಸ್ಟ್, ನಿಮ್ಮ ಮನೆಯಲ್ಲಿ 1-2 ಇಂಗು ಗುಂಡು ಮಾಡಿ, ಇಂಗು ಗುಂಡಿಗಳನ್ನು ಮಾಡಿ ನಿಮ್ಮ ಮಕ್ಕಳು ನೀವು ಅದರೊಟ್ಟಿಗೆ ಇಟ್ಟು ಫೋಟೋವನ್ನು ಕಳಿಸಿ. ನಾವು ಇಲ್ಲಿ ನಿಮ್ಮ ನೋಟಿಸ್ ಬೋರ್ಡಲ್ಲಿ ನಾವು ಹಾಕ್ತೇವೆ, ಆಯಿತಾ? ಇದರ ಉದ್ದೇಶ ಇಷ್ಟೇ. ಈ ಬಾರಿ ಈ ವರ್ಷದಲ್ಲಿ ನಾವು ಅನುಭವಿಸಿದ ನೀರಿನ ಅಭಾವ, ಇವತ್ತು ನೋಡಿ ಜೂನ್ 30 ತಾರೀಕು 29 ತಾರೀಕು ಇವತ್ತಿನವರೆಗೆ ಸಹ ಇವತ್ತು ಮಳೆ ಇಲ್ಲ ಅಲ್ವಾ? ರಿಯಲಿ ಇದನ್ನು ಕುತ್ಕೊಂಡು ಯೋಚನೆ ಮಾಡುವಾಗ ಏನಪ್ಪ ಕಾಲ ಈಗ ಆಗ್ತಾ ಉಂಟು ಅಂತಕ್ಕಂಥ ಆಲೋಚನೆ ನನಗೆ ಬರ್ತದೆ. ಅದಕ್ಕೋಸ್ಕರ ಈ ಮಾತು ಹೇಳಿರ್ತಕ್ಕಂಥದ್ದು. ನಿಮಗೆ ಸರಿ ಅನ್ನಿಸಿದರೆ ನೀವು ಮಾಡಿದ್ದನ್ನು ನಾವು ಖಂಡಿತ ಗುರುತಿಸ್ತೇವೆ. ಅದೇ ರೀತಿ ನಾವು ಇಂಗ್ಲೀಷ್ ಸ್ಪೀಕಿಂಗ್ ಕ್ಲಾಸಸ್ ಅಂತ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿದೆ, ಮಕ್ಕಳು ಆಲ್ರೆಡಿ ಅದರಲ್ಲಿ ಸಕ್ರಿಯ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ನಮ್ಮಲ್ಲಿ ಡ್ರಾಯಿಂಗ್ ಎಕ್ಸಾಮ್ ನಡೀತದೆ, ಡ್ರಾಯಿಂಗ್ ಗೈಡ್ ಎಕ್ಸಾಮ್ ಅಂತ ಹೇಳಿಕೊಂಡು ಕಳೆದ ವರ್ಷದಿಂದ ನಮಗೆ ಡ್ರಾಯಿಂಗ್ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ನಾವು SLC ಬೋರ್ಡಿಂದ ಆಗ್ತಕ್ಕಂಥ ಒಂದು ಡ್ರಾಯಿಂಗ್ ಎಕ್ಸಾಮ್ ಇದೆ, ಗ್ರೇಡ್ ಎಕ್ಸಾಮ್ ಅಂತ. ಅದಕ್ಕೆ ನಿಮ್ಮ ಮಕ್ಕಳು ಯಾರಾದರೂ ಆಸಕ್ತರಿದ್ದರೆ ಅದನ್ನು ಸೇರಿಸಿ. ಕಳೆದ ಸಾಲಿನಲ್ಲಿ 20 ಮಕ್ಕಳು ಪರೀಕ್ಷೆ, 16 ಮಕ್ಕಳು ಪರೀಕ್ಷೆ ಬರೆದಿದ್ದರು. ಅದರಲ್ಲಿ 9 ಜನ ಡಿಸ್ಟಿಂಕ್ಷನ್ನು, 6 ಜನ ಫಸ್ಟ್ ಕ್ಲಾಸು ಅಲ್ಲಿ ಪಾಸಾಗಿ, 1-2 ಜಸ್ಟ್ ಪಾಸಾಗಿದ್ದಾರೆ. ಈ ಡ್ರಾಯಿಂಗ್ ಎಕ್ಸಾಮ್ ಒಂದು ಸರ್ಟಿಫಿಕೇಟ್, SLC ಬೋರ್ಡಿಂದ ಬರ್ತಕ್ಕಂಥ ಸರ್ಟಿಫಿಕೇಟ್. ಹೇಗೆ ಇದು ಭರತನಾಟ್ಯ ಅಂಥದ್ದೆಲ್ಲ ಎಕ್ಸಾಮ್ಸ್ ಇರ್ತಲ್ಲ, ಅದೇ ರೀತಿ ಇದು ಸಹ ಅಷ್ಟೇ. ಇದನ್ನು ಮಾಡಿಸಿದ್ದಾರೆ. ಅವ್ರಿಗೆ ನೀವು ಮಾಹಿತಿಯನ್ನು ಕೊಟ್ಟು, ಮಕ್ಕಳು ಹೇಳೋದಿಲ್ಲ. ಕಳೆದ ಸಲ ಹೀಗೆ ಆಯಿತು, 4-5 ಮಕ್ಕಳು ಮಾತ್ರ ಇದ್ದರು. ಇಂಥದ್ದೇ ಒಂದು ಸಭೆಯಲ್ಲಿ ನಾನು ಹೇಳಿದಾಗ ಪೇರೆಂಟ್ಸ್ ಸರ್ ನನ್ನ ಮಕ್ಕಳು ಸೇರಿಸಿ ಹೇಳುವಾಗ 16 ಮಕ್ಕಳಾಯಿತು. ಅದಕ್ಕೋಸ್ಕರ ಅಂಥ ಮಕ್ಕಳು ನಿಮಗೆ ಆಸಕ್ತಿ ಇದೆ, ಮಗುವಿಗೆ ಆಸಕ್ತಿ ಇದ್ದರೆ ಈ ಬಾರಿ ನಮಗೆ ಡ್ರಾಯಿಂಗಿಗೋಸ್ಕರ ಅಂತೇಳಿ ಅದು ಪ್ರೋತ್ಸಾಹ ನಿಟ್ಟಿನಲ್ಲಿ ನಮ್ಮ ಕೈದವರು ಇದ್ದಾರೆ. ಅವರ ಕೇರ್ ಆಫಲ್ಲಿ ಒಬ್ಬರು ದಾನಿಗಳು ಈ ಬಾರಿ ನಮಗೆ ಸುಮಾರು 1,20,000 ರೂಪಾಯಿಗಳ ನೆರವು, ಪುಸ್ತಕ, ನೋಟ್ಬುಕ್ಕಿನ ರೂಪದಲ್ಲಿ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಪೇರೆಂಟ್ಸಿಗೆ ಗೊತ್ತಿದೆ ಅಲ್ವಾ? ಮತ್ತು ಅದ್ರ ಜೊತೆಗೆ ಅವರು ಜಾಮೆಟ್ರಿ ಕಂಪಾಸ್ ಬಾಕ್ಸ್, ನಾವು ಮೊದಲು ಆ ಪ್ಲಾನಿಂಗ್ ಇರಲಿಲ್ಲ. ಮತ್ತು ಹೋದಾಗ ಅವರು ಮಕ್ಕಳಿಗೆ ಕಂಪಾಸ್ ಬಾಕ್ಸ್ ಬೇಡವಾ ಬೇಕು, ನಾನೇ ಕೇಳೋದು ಅಲ್ವಾ? ನೀವು ಕೊಟ್ಟರೆ ಆಗ್ಬೋದು ಸರ್. ಡ್ರಾಯಿಂಗ್ ಎಂತ ಮಾಡ್ತೀರಾ? ಡ್ರಾಯಿಂಗ್ ಬುಕ್ಕಿಗೆ ನಾವು ಲಿಸ್ಟ್ ಕೊಟ್ಟಿದ್ದೇವೆ. ಡ್ರಾಯಿಂಗ್ ಬುಕ್ ಮತ್ತು ಪೇಂಟ್ ಮಾಡಲಿಕ್ಕೆ ಎಂತ ಮಾಡ್ತೀರಾ? ಹೇಗೆ ಮಾಡ್ತೀರಾ ಸರ್? ನೀವು ಕೊಟ್ಟರೆ ಆಗ್ಬೋದು ಅಂತ. ನನಗೆ ಮುಜುಗರ, ಅದು ಕೊಡಿ ಇದು ಕೊಡಿ. ರಿಯಲಿ ಅವ್ರದ್ದು ಕೊನೆ ನಾನು ಏನೂ ಹೇಳ್ತಾ ಇರಲಿಲ್ಲ. ಕೊನೆ ಅವ್ರ ಹತ್ರ ಕೇಳಿಕೊಂಡು ಏನು ಬೇಕು ಅಂತ ಅವರು ನಿರ್ಧಾರ ಮಾಡಿ ಕೊಟ್ಟಂಥ ದಿನಗಳು ರಿಯಲಿ ತುಂಬ ಖುಷಿಯಾದ ದಿನ. ಅದಕ್ಕೋಸ್ಕರ ನಾವು ಅವರನ್ನು ಗುರುತಿಸುವ ನಿಟ್ಟಿನಲ್ಲಿ ಇವತ್ತು ಕವಿತಾರವರು ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ. ಅದೇ ರೀತಿ ಫೀಸ್ ರಿಯಾಯಿತಿ ಈ ಸಲ ಹೆಚ್ಚಿನ ಮಕ್ಕಳಿಗೆ ಫೀಸ್ ರಿಯಾಯಿತಿ ಕೊಟ್ಟಿದೆ. ಎಲ್ಲ ಪೇರೆಂಟ್ಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ವಿಶೇಷವಾಗಿ. ಯಾಕೆಂದರೆ ನಾನು ಕೇಳಿದ ಕುತ್ಕೊಂಡಲ್ಲಿ ಕೇಳ್ತಾ ಇದ್ದೆ, ನೀವು ಇಷ್ಟು ಕಟ್ಟಿ ಅಷ್ಟು ಕಟ್ಟಿ ಅಂತ ಕೇಳಿದುಂಟು. ಕಾರಣ ಇಷ್ಟೇ, ನಮಗೆ ಸಹ ಕಷ್ಟ ಉಂಟು. ಈಗ 1 ಲಕ್ಷ ರೂಪಾಯಿ ಬೇಕು, 1 ಲಕ್ಷ ರೂಪಾಯಿ ಬೇಕು. ನಿಮಗೆಲ್ಲ ರಿಯಾಯಿತಿ ಕೊಟ್ಟಿದ್ದೇವೆ, ಕೆಲವರು ಕೊಟ್ಟಿದ್ದೇವೆ, ಕೆಲವರು ರಿಯಾಯಿತಿ ಕೊಡಲಿಲ್ಲ. ಅವರಿಗೆ 2-3 ಸಲ ಕೇಳಿದುಂಟು, ನಿಮಗೆ ರಿಯಾಯಿತಿ ಬೇಕೋ ಬೇಡ ಅಂತ ಕೇಳಿದುಂಟು. ನೀವೆಲ್ಲ ಇದ್ದೀರ ಸಾಕ್ಷಿ ಅದರಲ್ಲಿ. ಯಾಕೆ ಕೇಳಿದೆ ಅಂತ ನೀವು ಹೇಳ್ಬಾರ್ದಲ್ಲ, ಅಯ್ಯೋ ಅವ್ರಿಗೆ ಕೊಟ್ಟರು ನನಗೆ ಕೊಡಲಿಲ್ಲ ಅಂತ ಅಲ್ಲ. ನಿಮಗೆ ಸಹ ಬೇಸರ ಆಗಬಾರ್ದು ಆ ವಿಚಾರದಲ್ಲಿ. ಯಾಕೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೆ ನೋಯಿಸಬಾರ್ದು ಅಂತ, ಬೇಸರ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಆದರೆ ಹೆಚ್ಚಿನವ್ರು ಇಲ್ಲ ಸರ್ ನಾನು ಕೊಡ್ತೇನೆ ಅಂತಕ್ಕಂಥ ಕೊಟ್ಟವರು ಹೆಚ್ಚಿನವರಿದ್ದರು. ಇಲ್ಲ ಇಷ್ಟೇ ಕೊಡ್ತೇನೆ, ನನಗೆ ಕೇಳೋದಕ್ಕೆ ನಿರೀಕ್ಷೆಗಿಂತ ಹೆಚ್ಚು ಕೊಟ್ಟಂಥ ಪೇರೆಂಟ್ಸ್ ಹೆಚ್ಚಿನವರಿದ್ದರು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ವಿಶೇಷ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಶಾಲೆಯಲ್ಲಿ ಅದೇ ರೀತಿ ಹಲವಾರು PT ನಿಲ್ಲಿಕ್ಕಿದ್ರೆ ನಿಮಗೆ ಬೇಡ ಅಂತಾರೆ ಹೇಳಬೇಕು, ಆಯಿತಾ? ಅಥವಾ PT ಆಡುವಾಗ ಮಕ್ಕಳೇನು ಉಪವಾಸ ಇದೆ, ಮಾಸ್ಟು ವಾರ್ಮಪ್ ಮಾಡಲಿಕ್ಕಿದೆ, 2 ರೌಂಡ್ ಓಡು 3 ರೌಂಡ್ ಓಡು ಓಡಿಸ್ಬಿಡ್ತಾರೆ, ಮತ್ತೆ ಒಂದು ಉಸಿರು ಕಟ್ಟಿದರೆ ನಮಗೆ ಕಷ್ಟ ಆಗ್ತದೆ. ಅಂಥ ಸಮಸ್ಯೆ ಕೇಳಿದರೆ ನೀವು ಹೇಳಿ. ಅದೇ ರೀತಿ ವಿಶೇಷವಾಗಿ ಈ ಎಲ್ಲ ಕಡೆ ಸಭೆಗಳಾಗ್ತಾಯಿದೆ. ಪೋಷಕರನ್ನು ಕರೆದು ಮಕ್ಕಳ ಸುರಕ್ಷತೆ ಬಗ್ಗೆ ಮಾರ್ಗದರ್ಶನ ನಡೀತದೆ. ನಾನು ಇದೇ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನಿಮ್ಮ ಮಕ್ಕಳು ಏನಾದರೂ ಪ್ರೈವೇಟ್ ವ್ಯಾನ್ಸು, ಪ್ರೈವೇಟ್ ಕಾರುಗಳಲ್ಲಿ, ಬಸ್ಸುಗಳಲ್ಲಿ ಬರ್ತಾ ಇದ್ದರೆ ಆ ಮಾಹಿತಿಯನ್ನು ದಯವಿಟ್ಟು ನೀವು ಕೊಡಲೇಬೇಕು. ಆ ವ್ಯಾನ್ ಗಾಡಿ ನಂಬರು, ಡ್ರೈವರ್ ನಂಬರು ಮತ್ತು ಡ್ರೈವರ್ ಫೋಟೋ ಇದ್ದರೆ ಒಳ್ಳೆಯದು, ಆಯಿತಾ? ಕೆಲವೊಂದು ಮಾಹಿತಿಗಳನ್ನು ಸಂಬಂಧಪಟ್ಟಂಥ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಗಾಡಿ ಎಲ್ಲಿಂದ ಬರ್ತದೆ ಆಗಿರ್ಬೋದು, ಆ ಮಕ್ಕಳು ಅದರಲ್ಲಿ ಎಷ್ಟು ಜನ ಇರ್ಬೋದು ಅಂತಕ್ಕಂಥದ್ದಾಗಿರ್ಬೋದು, ಈ ಮಾಹಿತಿಯನ್ನು ನಮಗೆ ನೀವು ಕೊಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಏನೂ ಆಗೋದು ಬೇಡ, ಮಾಹಿತಿ ಇದ್ದರೆ ಒಳ್ಳೆಯದಲ್ಲ. ನಮ್ಮ ಮುಂಜಾಗ್ರತೆ ವಹಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದರಲ್ಲಿ ನಿಮ್ಮ ಪಾತ್ರ ಇರ್ತದೆ ಅಂತಕ್ಕಂಥದ್ದು. ಕೆಲವರಿಗೆ ನನ್ನ ಗುರುತ ಇರ್ತದೆ, ಕೆಲವರದ್ದು ನನಗೆ ಗುರುತ ಇರ್ತದೆ. ಪರಸ್ಪರ ಎಲ್ಲರ ಗುರುತ ನಮಗೆ ಎಲ್ಲರಿಗೂ ಇರಲಿಕ್ಕೆ ಸಾಧ್ಯ ಇರುವುದಿಲ್ಲ, ಸಾಧ್ಯವೂ ಆಗುವುದಿಲ್ಲ. ಯಾಕೆಂದರೆ ಸಮಾಜದಲ್ಲಿ ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ತುಂಬ ಒತ್ತಡದಲ್ಲಿರುವಂತಹ ಹೊತ್ತು. ಆದರೂ ಆ ಒತ್ತಡದ ಮಧ್ಯೆಯೇ ಈ ಒಂದು
ಶಿಕ್ಷಕ ರಕ್ಷಕ ಸಂಘದ ಮಾಹಿತಿ ಸಭೆ, ಮಕ್ಕಳದು ಮತ್ತು ಮಕ್ಕಳ ಹೆತ್ತವರಿಗೆ ಒಂದು ಮಾಹಿತಿ ಸಭೆ. ಇದು ವರ್ಷಾರಂಭದಲ್ಲಿ ಒಂದು ಸಂಪ್ರದಾಯ ಅಂತ ಹೇಳಿದರು ನಮ್ಮ ಮುಖ್ಯೋಪಾಧ್ಯಾಯರು ಪ್ರಸ್ತಾವನೆಯ ಮಾತುಗಳಲ್ಲಿ. ಈ ಸಂಪ್ರದಾಯ ಯಾಕೆ ಅಂತ ಹೇಳಿದರೆ, ಹಿಂದೆಲ್ಲ ಏನು ಹೇಗಿರ್ತಿತ್ತು ಅಂತ ಹೇಳಿದರೆ, ಒಂದು ಸಲ ಬಂದು ಮಕ್ಕಳನ್ನು ದಾಖಲು ಮಾಡಿ ಹೋದರೆ ಮತ್ತು ಆ ಮಕ್ಕಳಿಗೂ ಆಗಲಿ ಶಾಲೆಗಾಗಲಿ ಹೆತ್ತವರಿಗಾಗಲಿ ಸಂಬಂಧವೇ ಇರ್ತಿರಲಿಲ್ಲ. ಮಕ್ಕಳು ಶಾಲೆಯಲ್ಲಿ ಏನು ಮಾಡ್ತಾರೆ ಅವ್ರು ಕೇಳಲಿಕ್ಕೆ ಬರ್ತಾ ಇರಲಿಲ್ಲ. ಈಗ ಹಾಗಲ್ಲ, ಮಕ್ಕಳ ಮತ್ತು ಹೆತ್ತವರ ಮಧ್ಯೆ ಸರಿಯಾದ ಸಂವಹನ ಬೇಕು ಹೇಳುವಂತಹ ಕಾರಣಕ್ಕಾಗಿ ಈ ರೀತಿಯ ಸಭೆಗಳು ಆಗಾಗ ನಡೀತಾ ಇರ್ತದೆ. ಅದರಲ್ಲೂ ವರ್ಷಾರಂಭದಲ್ಲಿ ಅತಿ ಅಗತ್ಯವಾದಂತಹ ಸಭೆ. ಈಗ ಪ್ರಸ್ತಾವನೆಯ ಮಾತುಗಳಲ್ಲಿ ಮುಖ್ಯೋಪಾಧ್ಯಾಯರು ತುಂಬ ವಿಷಯ ಹೇಳಿದರು. ಮಕ್ಕಳಿಗೆ ಯಾವ ರೀತಿಯ ಸವಲತ್ತುಗಳಿವೆ, ಯಾವ ರೀತಿಯ ಈ ಶಾಲೆಯ ಪರಂಪರೆ. ಈ ಶಾಲೆಗೊಂದು ದೊಡ್ಡ ಪರಂಪರೆ ಇದೆ. ಆನಂದಾಶ್ರಮ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಉಳ್ಳಾಲದಲ್ಲಿರುವಂತಹ ಒಂದೇ ಒಂದು ಹೈಸ್ಕೂಲು ಇರುವಂತಹ ಶಾಲೆ ಹೇಳಿದರೆ ಆನಂದಾಶ್ರಮ ಆಗಿತ್ತು. ಇಲ್ಲಿ ನನಗೆ ಗೊತ್ತಿದ್ದ ಹಾಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕಕ್ಕೆ ಬಹಳ ಹೆಸರುವಾಸಿಯಾಗಿತ್ತು ಅಂತಹ ಒಂದು ಶಾಲೆ. ಕಲಿಯುವುದರಲ್ಲೂ ಕೂಡ ಮಂಗಳೂರಲ್ಲಿ ಯಾವುದೇ ಶಾಲೆ ಕಾಲೇಜುಗಳಿಗೆ ಹೋದರೆ ಯಾವ ಶಾಲೆಯಿಂದ ಬಂದದ್ದು ಅಂತ ಹೇಳಿ ಆನಂದಾಶ್ರಮದಿಂದ ಬಂದ ಹುಡುಗರು ಅಂತ ಹೇಳಿದ ಕೂಡಲೇ ಅವರಿಗೆ ಒಂದು ಪ್ರತ್ಯೇಕ ಮರ್ಯಾದೆ ಇರ್ತಿತ್ತು. ಅಂತಹ ಒಂದು ಅತ್ಯುತ್ತಮ ಒಂದು ದರ್ಜೆಯನ್ನು ಹೊಂದಿದ್ದಂತಹ ಒಂದು ಶಾಲೆ ಆನಂದಾಶ್ರಮ. ಅಂತಹ ಸುದೀರ್ಘವಾದಂತಹ ಪರಂಪರೆಯುಳ್ಳಂತಹ ಶಾಲೆ ಕಾಲ ಕಾಲಕ್ಕೆ ತನ್ನ ಆ ಒಂದು ಯಾವ ಶಿಕ್ಷಣ ಇಲಾಖೆಯ ನೀತಿಗಳಿವೆ, ಯಾವೆಲ್ಲ ಅಗತ್ಯಗಳು ಶಾಲೆಗೆ ಬೇಕಾಗಿವೆ, ಆ ಪರಂಪರೆಯಲ್ಲಿ ಹೆತ್ತವರ ಮತ್ತು ಮಕ್ಕಳ ಮಧ್ಯೆ ಒಂದು ಸಂವಹನ ಏರ್ಪಡಿಸುವಂತಹ ಒಂದು ಸಭೆ. ಈ ಸಭೆ ಮಾಹಿತಿಯನ್ನು ಕೊಡ್ತಾರೆ ಮುಖ್ಯೋಪಾಧ್ಯಾಯರು. ಏನು ಸವಲತ್ತಿದೆ, ಮಕ್ಕಳನ್ನು ಹೇಗೆ ಯಾವೆಲ್ಲ ಯೂನಿಫಾರ್ಮ್ ಕೊಡ್ತೇವೆ, ಯೂನಿಫಾರ್ಮಲ್ಲಿ ಏನು ವ್ಯತ್ಯಾಸಗಳಿವೆ, ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಡ್ರಾಯಿಂಗ್ ಸ್ಪರ್ಧೆ, ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು, ಇದೆಲ್ಲವೂ ಯಾಕಾಗಿ? ಮಕ್ಕಳಿಗಾಗಿ, ನಮ್ಮ ಮಕ್ಕಳಿಗಾಗಿ. ಆ ಮಕ್ಕಳಿಗೆ ಏನು ಸವಲತ್ತು ಸಿಗ್ತದೆ ಪೋಷಕರಿಗೂ ಗೊತ್ತಾಗಬೇಕು. ಇದರ ಮಧ್ಯೆ ಕೂಡ ಒಂದಷ್ಟು ವಿಷಯಗಳು ನಮ್ಮ ಮಧ್ಯೆ ಇರ್ತದೆ. ನಾವು ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಬೇಕು. ಆ ಶಿಸ್ತು ಯಾರು ಕಲಿಸಬೇಕು ಅಂತ ಹೇಳುವಾಗ ಹೆಚ್ಚಿನವರ ಅಪೇಕ್ಷೆ ಪಡೋದು ಮಕ್ಕಳಿಗೆ ಎಲ್ಲ ಶಿಸ್ತನ್ನು ಶಾಲೆಯ ಅಧ್ಯಾಪಕರು ಕಲಿಸಬೇಕು. ನಾವು ಶಾಲೆಗೆ ಕಳುಹಿಸುವುದೇ ಮಕ್ಕಳಿಗೆ ಶಿಸ್ತು ಬರಲಿಕ್ಕೆ ಮತ್ತು ಒಳ್ಳೆಯ ವಿದ್ಯೆ ಕಲೀಲಿಕ್ಕೆ ಹೇಳಿಕೊಂಡು. ನಿಮಗೆಲ್ಲ ಗೊತ್ತಿರಬಹುದು, ನನಗೂ ಗೊತ್ತಿದ್ದ ಹಾಗೆ ಇವತ್ತೆಲ್ಲವೂ ರಿಸಲ್ಟ್ ಓರಿಯೆಂಟೆಡ್, ಅಂದರೆ ಅಂಕದ ಮೇಲೆ, ಮಾನದಂಡದ ಮೇಲೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ನಿರ್ಧರಿಸ್ತೇವೆ. ಅವ ಎಷ್ಟು ಅಂಕ ತೆಗೆದ, ಆ ಶಾಲೆ ಎಷ್ಟು ಅಂಕದಿಂದ ತೇರ್ಗಡೆ ಆಯಿತು, ಎಷ್ಟು ಮಂದಿ ತೇರ್ಗಡೆ ಆದರು, ಇದರಿಂದ ಶಾಲೆಯ ದರ್ಜೆಗಳು, ವಿದ್ಯಾರ್ಥಿಗಳ ಮಾನದಂಡಗಳನ್ನು ನಾವು ನಿರ್ಧರಿಸುವಂತಹ ಸಮಯ. ಸಾಮಾನ್ಯವಾಗಿ ಯಾಕೆ ಹೀಗೆ ಆಗ್ತದೆ ಅಂತ ಹೇಳುವಾಗ ಒಂದು ಮಾತಿದೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳ್ತೇವೆ ನಾವು. ಹೌದಾ? ಇಂದಿನ ಮಕ್ಕಳೇ ಮುಂದಿನ ಜನಾಂಗವಾ? ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವೆ. ಮಕ್ಕಳು ಯಾವ ರೀತಿ ಬೆಳೀತಾರೆ ಅದನ್ನು ನಾವು ಬೆಳೆಯುವಾಗಲೇ ಕಾಣಬಹುದು, ಅವರು ಮುಂದಕ್ಕೆ ಏನು ಆಗುತ್ತಾರೆ ಹೇಳಿಕೊಂಡು. ಆದರೆ ಇದೆಲ್ಲನ್ನು ನಿರ್ಧರಿಸುವುದು ಹೇಗೆ? ನೀತಿ ಬೇಕು, ಶಿಸ್ತು ಬೇಕು, ಸಂಯಮ ಬೇಕು. ಆದರೆ ಈ ನೀತಿ, ಶಿಸ್ತು, ಸಂಯಮದ ಕೋಟೆಯನ್ನು ಭದ್ರಪಡಿಸುವುದಷ್ಟೇ ಶಿಕ್ಷಣದ ಉದ್ದೇಶ ಆಗಿರಬಾರ್ದು. ಇದು ಕೇವಲ ಪೂರಕ ಆಗಿರಬೇಕು. ಶಿಕ್ಷಣದ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅದು ಪೂರಕವಾಗಿರಬೇಕೇ ಹೊರತು ನೀತಿ, ಶಿಸ್ತು, ಸಂಯಮ ಅದೊಂದು ಭದ್ರ ಕೋಟೆಯಾಗಿ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವಂತಹ ವಾತಾವರಣದಲ್ಲಿರಬಾರ್ದು. ಮಕ್ಕಳಿಗೆ ಎಲ್ಲವೂ ಬೇಕು, ಆದರೆ ಹೇಗೆ ಬೇಕು ಎನ್ನುವುದನ್ನು ನಿರ್ಧರಿಸಲಿಕ್ಕೆ ಅದರಲ್ಲಿ ನಮ್ಮ ಪೋಷಕರ ಪಾಲು ಇದೆ, ಅಧ್ಯಾಪಕರ ಪಾಲು ಇದೆ. ಮಕ್ಕಳಿಗೆ ಶಿಸ್ತು ಕಲಿಸಬೇಕು ಅಂತ ಹೇಳುವಾಗ ನಾವು ಏನು ಮಾಡಬಹುದು? ಮನೆಯಲ್ಲಿ ಶಿಸ್ತು ಅಂತ ಹೇಳಿದ ಕೂಡಲೇ ಸಣ್ಣ ಮಕ್ಕಳಿಂದಲೇ ಶಿಸ್ತು ಅಂತ ಹೇಳಿ ಮಕ್ಕಳನ್ನು ತುಂಬ ಕಠಿಣ ಶಿಕ್ಷೆಗೆ ಒಳಪಡಿಸಿದರೆ ಮಕ್ಕಳು ಬಗ್ಗುವುದಿಲ್ಲ. ಅದರಲ್ಲೂ ಕೂಡ ಈಗಿನ ಮಕ್ಕಳು ತುಂಬ ಬುದ್ಧಿವಂತರು. ಮೊಬೈಲ್ ಮತ್ತು ಟಿ ವಿಯಿಂದಾಗಿ ಮತ್ತು ಹೊರ ಜಗತ್ತಿನ ಆಗು ಹೋಗುಗಳಿಂದಾಗಿ ಎಲ್ಲವನ್ನು ಕಲಿತುಕೊಂಡಿರ್ತಾರೆ. ಹಾಗಾಗಿ ಶಿಸ್ತಿಗೆ ಮಕ್ಕಳನ್ನು ಒಳಪಡಿಸಲಿಕ್ಕೆ ತುಂಬ ಕಷ್ಟ. ಆದರೂ ನಾವು ಮಾದರಿಯಾಗಿದ್ದರೆ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ. ಇದು ನಮಗೆ ಅನುಭವಕ್ಕೆ ಬರಬೇಕು. ನಾವು ಮಾಡುವ ಕೆಲಸದಲ್ಲಿ ಒಂದು ಶಿಸ್ತನ್ನು ರೂಢಿಸಿಕೊಂಡ್ರೆ ಆ ಮಕ್ಕಳು ಕೂಡ ಅದನ್ನೇ ಶಿಸ್ತನ್ನು ಪಾಲಿಸ್ತಾರೆ. ಉದಾಹರಣೆಗೆ ನಾವು ಬೆಳಗ್ಗೆ ಏಳುವುದರಿಂದಲೇ ತೆಗೆದುಕೊಳ್ಳುವ. ಎದ್ದ ಕೂಡಲೇ ಮಕ್ಕಳಿಗೆ ಮುಖ ಉಜ್ಜಿ, ಬ್ರಷ್ ಹಾಕಿ, ಪೇಸ್ಟ್ ಹಾಕಿ ಸ್ನಾನ ಮಾಡಿಸುವಂತಹ ಒಂದು ಕಾರ್ಯಕ್ರಮ ಬೆಳಗಿನ ಹೊತ್ತು ನಾವು ನಮ್ಮ ನಿತ್ಯದ ಆಗು ಹೋಗುಗಳು ಅಂತ ಹೇಳ್ತೇವೆ. ಆ ನಿತ್ಯದ ಆಗು ಹೋಗುಗಳನ್ನು ನಾವು ಹೇಗೆ ಮಾಡ್ತೇವೆ ಅದೇ ರೀತಿ ಮಕ್ಕಳು ಮಾಡ್ತಾರೆ. ಆ ಬ್ರಷನ್ನು ತೆಗೆದು ಒಂದು ಕಡೆಯಲ್ಲಿ ಇಡುವುದು, ಮಾರನೇ ದಿವಸ ಬೆಳಿಗ್ಗೆ ಮತ್ತೆ ಹುಡುಕುವುದು, ನಾನು ಬ್ರಷ್ ಎಲ್ಲಿಟ್ಟಿದ್ದೇನೆ, ಪೇಸ್ಟ್ ಎಲ್ಲಿಟ್ಟಿದ್ದೇನೆ. ಇದು ಸಾಧಾರಣವಾಗಿ ಹೆಚ್ಚಿನ ಮನೆಗಳಲ್ಲಿ ನಡೀತದೆ. ಹೌದಾ?
ನಾವು ಒಪ್ಪಿಕೊಳ್ಳುವ, ನಡೀತದೆಯಾ? ನೀವು ಮಾತಾಡಿದರೆ ನನಗೆ ತುಂಬ ಸುಲಭ ಆಗ್ತದೆ. ನಾನು ಒಬ್ಬನೇ ಮಾತಾಡೋದಕ್ಕಿಂತಲೂ ಇಲ್ಲಿ ನಾನು ಒಂದು ವಿಷಯ ತುಂಬ ಸ್ಪಷ್ಟಪಡಿಸ್ತೇನೆ. ನನಗೆ ತುಂಬ ಗೊತ್ತಿದೆ, ಅದಕ್ಕಾಗಿ ನನ್ನನ್ನು ಇಲ್ಲಿ ಮಾತನಾಡಲಿಕ್ಕೆ ಕರೆದಿದ್ದಾರೆ ಅಂತ ನಾನು ಭಾವಿಸುವುದಿಲ್ಲ. ಹೇಳಿದರು ವಾಗ್ಮಿ ಅಂತ ಹೇಳಿಕೊಂಡು, ಏನೋ ಮಾತಾಡಲಿಕ್ಕೆ ಸ್ವಲ್ಪ ಗೊತ್ತಿದೆ, ಹಾಗಾಗಿ ಸ್ವಲ್ಪ ಎದುರು ನಿಲ್ಲಿಸಿದ್ದಾರೆ. ನನಗಿಂತ ಹೆಚ್ಚು ಮಾತಾಡುವವರು ಸಭೆಯಲ್ಲಿ ಇರಬಹುದು, ಒಳ್ಳೊಳ್ಳೆಯ ಪ್ರತಿಭಾವಂತರು ಸಭೆಯಲ್ಲಿದ್ದಾರೆ, ಬೇರೆ ಬೇರೆ ವಿಭಾಗದಲ್ಲಿ ಪ್ರತಿಭೆ ಉಳ್ಳವರಿದ್ದಾರೆ. ಆದರೆ ಕೆಲವರಿಗೆ ಅದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಿರೋದಿಲ್ಲ, ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿರ್ತದೆ. ನಾವು ಹೇಗೆ ಮಾಡದಿದ್ದರೂ ಹೇಗೆ ಮಾಡಬೇಕು ಅಂತ ಹೇಳಲಿಕ್ಕೆ ಗೊತ್ತಿದೆ. ಹಾಗಾಗಿ ನಾವು ಮಾತುಗಾರರಾಗಿದ್ದೇವೆ. ಮಾತುಗಾರರ ಒಂದು ವಿಶೇಷ ಅಂತ ಹೇಳಿದರೆ, ಹೆಚ್ಚಾಗಿ ನೀವು ನೋಡಿ ಎಲ್ಲ ಮಾತಾಡ್ತಾರೆ, ಮಾತಾಡೋದಷ್ಟೇ ಅವರ ಕೆಲಸ, ಅವರು ಏನೂ ಮಾಡುವುದಿಲ್ಲ ಹೆಚ್ಚಿನವರು. ನೀವು ಹೌದಾ ಅಲ್ವ ಅಂತ ಗಮನಿಸಿ ನೋಡಿ. ಎಲ್ಲ ಬುದ್ಧಿ ಹೇಳುವುದು ಯಾರಿಗೆ? ಇನ್ನೊಬ್ಬರಿಗೆ. ನಮಗೆ ಆ ಬುದ್ಧಿ ತಾಗುವುದೇ ಇಲ್ಲ. ಊರಿಗೆ ಬುದ್ಧಿ ಹೇಳಿ ನಾವು ಬದನೆಕಾಯಿ ತಿಂತೇವೆ ಅಂತ ಹೇಳಿಕೊಂಡು ನಮ್ಮ ಯಕ್ಷಗಾನದಲ್ಲಿ ಒಂದು ಮಾತಿದೆ. ಆ ರೀತಿಯಾಗಿ ನಾವು ನಮ್ಮನ್ನು ನೋಡಿಕೊಳ್ಳುವ. ಬೆಳಿಗ್ಗೆ ಎದ್ದು ಪೇಸ್ಟ್, ಬ್ರಷ್ಗಳು, ಅದರಿಂದ ಆರಂಭ ಆಗ್ತದೆ ದಿನಚರಿ. ಅದನ್ನು ನಿತ್ಯ ಒಂದೇ ಕಡೆಯಲ್ಲಿರುವಂತಹ ಪರಿಪಾಠ ಬೆಳೆದರೆ, ನಾವು ಬೆಳೆಸಿದರೆ, ಮಕ್ಕಳಿಗೂ ಅದನ್ನು ಹೇಳಿದರೆ, ಬೆಳಿಗ್ಗೆ ಎದ್ದು ಅದನ್ನು ಹುಡುಕುವಂತಹ ಪ್ರಮೇಯ ಇರುವುದಿಲ್ಲ. ಸರಿಯಾ? ಇದು ಬ್ರಷ್ ಪೇಸ್ಟ್ ಹುಡುಕುವಂತಹ ಎಷ್ಟು ಅವಸರದಲ್ಲಿರ್ತೀರಿ ನೀವು? ಹೇಳಿ ಮಕ್ಕಳು, ಹೇಳಿ. ಹುಡುಕ್ತೀರಾ ದಿವಸ ಬೆಳಿಗ್ಗೆ ಎದ್ದು? ಇಲ್ಲ. ಎಲ್ಲ ಒಂದೇ ಕಡೆಯಲ್ಲಿ ಇರ್ತದಾ? ಗ್ಯಾರಂಟಿ. ಅದಕ್ಕೆ ಈಗ ಗೊತ್ತಾಯ್ತು ಅದು ಗ್ಯಾರಂಟಿ ಹೇಳಿ. ಯಾಕೆಂದರೆ ಸ್ವರ ಗಟ್ಟಿಯಾಗಿ ಬಂದರೆ ಅದು ಗ್ಯಾರಂಟಿ ಅಂತ ಹೇಳ್ಬೋದು. ಆದರೂ ಅದನ್ನು ಪೂರ್ತಿ ನಂಬಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ, ಹೇಳುವವರನ್ನು ಹೇಗಾದರೂ ಮಂಗೆ ಮಾಡಿ ಒಂದು ಕಳಿಸ್ಬೇಕಲ್ವ. ಅವರು ಏನೋ ಹೇಳ್ತಾರೆ, ಅದಕ್ಕೆ ನಾವು ಹೇಳಿಬಿಟ್ರೆ ಮತ್ತೆ ಉತ್ತರ ಕೊಡುವ ಪ್ರಮೇಯ ತಪ್ತದೆ ಅಂತ ಹೇಳಿಕೊಂಡು ಒಮ್ಮೆಗೆ ಗ್ಯಾರಂಟಿ ಹೇಳಿದರೆ ಮುಗಿಯಿತು ಅಲ್ವಾ? ಹಾಗಲ್ವಾ? ಅಲ್ವಾ? ಅಲ್ವಾ? ನಿಜವಾಗಿ ನೀವೆಲ್ಲ ಬ್ರಷ್ ಪೇಸ್ಟ್ ಎಲ್ಲ ಒಂದೇ ಕಡೆಯಲ್ಲಿ ಇಡ್ತೀರಾ? ಇಡ್ತೀರಿ? ಹಾಗಿದ್ರೆ ಪೇರೆಂಟ್ಸ್ ಹೇಳಿ, ಈಗ ಮಕ್ಕಳು ಹೇಳಿದ್ದೆಲ್ಲ ಸರಿಯಾ? ಉತ್ತರ ಕೊಡಬೇಕು. ಯಾರು ಬೆಳಿಗ್ಗೆ ಎದ್ದು ಬ್ರಷ್ ಹುಡುಕುವುದಿಲ್ವಾ? ಹುಡುಕುವುದಿಲ್ಲ. ಹಾಗಿದ್ರೆ ಅದನ್ನು ಬಿಡುವ. ಬೆಳಿಗ್ಗೆ ಎದ್ದು ನನ್ನ ಯೂನಿಫಾರ್ಮ್ ಎಲ್ಲಿಂಟು, ನನ್ನ ಪುಸ್ತಕ ಎಲ್ಲಿಂಟು, ಬ್ಯಾಗ್ ಎಲ್ಲಿಂಟು, ಮಕ್ಕಳು ಹುಡುಕ್ತೀರಾ ಶಾಲೆಗೆ ಬರುವಾಗ? ಇಲ್ಲ, ಖಂಡಿತವಾಗಿಲ್ಲ. ಇದು ಸರಿಯಾ? ಹುಡುಕುವುದಿಲ್ವಾ? ಹಾಂ, ಈಗ ನಿಮ್ಮನ್ನಲ್ಲ, ಮಕ್ಕಳನ್ನಲ್ಲ, ಈಗ ನಿಮ್ಮ ಹೆತ್ತವರನ್ನು ಕೇಳುವುದಲ್ಲಿ ಹುಡುಕುವುದಿಲ್ವಾ ಮಕ್ಕಳು? ಹುಡುಕ್ತಾರೆ. ಪುಸ್ತಕ ಎಲ್ಲಿದೆ, ಬ್ಯಾಗ್ ಎಲ್ಲಿದೆ, ಯೂನಿಫಾರ್ಮ್ ಎಲ್ಲಿದೆ, ಕೆಲವು ಸಲ ಟೈ ಶೂ ಇದ್ದರೆ ಟೈ ಶೂ ಎಲ್ಲಿದೆ, ಬ್ಯಾಜ್ ಎಲ್ಲಿದೆ, ಎಲ್ಲ ಆಗಿ ಹೊರಡುವಾಗ ಬ್ಯಾಜ್ ಸಿಕ್ಕಲಿಲ್ಲ ಅಂತೇಳಿ ಕೂಗ್ಲಿಕ್ಕಿದೆ ಕೆಲವು ಮಕ್ಕಳು. ಹೌದಾ? ಒಪ್ಪಿಕೊಳ್ತೀರಾ? ಹೌದು. ಈಗ ಅಲ್ಲಿಂದ ಬಂತು ಒಪ್ಪಿಕೊಳ್ತಾರೆ. ಹಾಗೆಲ್ಲ ಹೇಳಿದ್ರು ಎಲ್ಲ ರೆಡಿ ಇದೆ ಅಂತ ಹೇಳಿಕೊಂಡು ಅಲ್ವಾ? ಹಾಂ, ಎಲ್ಲ ರೆಡಿ ಇರ್ತದ? ಹಾಗಿದ್ರೆ ಇಲ್ಲ. ಒಬ್ಬನೇ ಹೇಳಿದ್ದು ಇಲ್ಲ ಅಂತೇಳಿ ಧೈರ್ಯದಲ್ಲಿ. ಮಕ್ಕಳು ಹೇಳಿ, ಈಗ ಎಲ್ಲ ರೆಡಿ ಇರ್ತದ? ಜೋರು. ಈಗ ಶಾಲೆಯ ಇದು ಚಾವಣಿ ಹಾರಿ ಹೋಗಬೇಕು, ಅಷ್ಟು ಜೋರು ಹೇಳಬೇಕು. ಯಾಕೆಂದರೆ ನೀವು ಹೇಳಿದ್ದು ನಿಮಗೆ ಸ್ಪಷ್ಟ ಇರಬೇಕು. ನನಗೆ ಗೊತ್ತಿದೆ, ನನಗೆ ಎಷ್ಟು ಗೊತ್ತಿದೆ ಎನ್ನುವುದು ಸ್ಪಷ್ಟವಾಗಿರಬೇಕು. ನಾನು ಯಾಕೆ ಇದು ಕೇಳಿದೆ? ನಾವು ಶಿಸ್ತು ಅಂತ ಹೇಳುವಾಗ ಶಿಸ್ತು ಎಲ್ಲ ಇದರಲ್ಲೆಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೂ ಒಂದು ಶಿಸ್ತು. ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗಲಿಕ್ಕೆ ಉಂಟು ಅಂತ ಎಲ್ಲ ಮಕ್ಕಳಿಗೆ ಗೊತ್ತುಂಟಾ? ಗೊತ್ತುಂಟು. ಎಲ್ಲ ಹೆತ್ತವರಿಗೆ ಗೊತ್ತುಂಟಾ? ಹಾಗಿದ್ರೆ ನಾವೇನು ಮಾಡಬೇಕು? ಬೇಗ ಹೇಳುವುದು ಒಂದು ಬೇರೆ ಪದ್ಧತಿ. ನಾಳೆಯ ದಿವಸಕ್ಕೆ ನಾವು ಇವತ್ತೇ ತಯಾರಾಗಬೇಕು. ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ, ಏನು ಗೊತ್ತುಂಟ ಮಕ್ಕಳಿಗೆ? ಏನು? ಸರಿ, ಆಯಿತು, ಗೊತ್ತಾಯಿತು. ನನಗೆ ಮಾತ್ರ ಅಲ್ಲ, ಅವರಿಗೂ ಕೂಡ ಗೊತ್ತಾಯಿತು. ನಾಳೆಯ ಕೆಲಸವನ್ನು ಹಿಂದೆ ಮಾಡಿ, ಈಗಿನ ಕೆಲಸವನ್ನು ಈ ಕ್ಷಣದಲ್ಲೇ ಮಾಡಿ. ಯಾಕೆ ಹೇಳಿದ್ದಾರೆ? ಯಾಕೆ ಹೇಳಿದ್ದಾರೆ? ಈಗ ಅದನ್ನು ಹೇಳಿ, ಯಾಕೆ ಹೇಳಿದ್ದಾರೆ? ಹಾಂ, ಸರಿಯದು. ನಾಳೆ ನಾವು ಇದ್ದೇವ ಇರ್ತೇವೆ ಯಾರಿಗೂ ಗೊತ್ತಿಲ್ಲ. ನಾವು ಮನುಷ್ಯರು ಆಶಾವಾದಿಗಳು. ಯಾವ ಆಶಾವಾದಿಗಳಂತ ಹೇಳಿದರೆ, ಎಲ್ಲವನ್ನು ನಾಳೆಗಾಗಿ, ನಾಡದ್ದಿಗಾಗಿ, ವರ್ಷಕ್ಕಾಗಿ, ಬರುವ ವರ್ಷಕ್ಕಾಗಿ ಎಲ್ಲ ನಾವು ಭವಿಷ್ಯದ ಫ್ಯೂಚರ್ ಪ್ಲ್ಯಾನಿಂಗ್ ಅಂತ ಹೇಳ್ತೇವೆ. ಭವಿಷ್ಯದ ಎಲ್ಲ ರೀತಿಯ ಯೋಜನೆಗಳನ್ನು ಮಾಡಿಟ್ಟಿರ್ತೇವೆ.
ಆದರೆ ನಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ಯಾವುದಿದೆ ಅಂತ ಹೇಳಿದರೆ ನಾವು ಎಷ್ಟು ದಿವಸ ಇರ್ತೇವೆ ಅಂತೇಳಿ ಯಾರಿಗೂ ಗೊತ್ತಿಲ್ಲದ ವಿಷಯ. ಆದರೆ ಅದನ್ನು ನಾವು ಒತ್ತಟ್ಟಿಗಿರುವ, ನಮಗೆ ಆಶೆ ಬೇಕು ಜೀವನದಲ್ಲಿ. ನಮಗೆ ಆಶೆ ಇಲ್ಲದಿದ್ದರೆ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಇದೊಂದು ಗೊತ್ತಿರಲಿ, ಎಲ್ಲದಕ್ಕೂ ಆಶೆ. ಆದರೆ ಆ ಆಶೆ ಯಾವುದು? ಅತಿಯಾಗಿರಬಾರ್ದು. ನಮ್ಮ ಇತಿಮಿತಿಯ ಒಳಗಿನ ಆಸೆಯಲ್ಲಿ ನಾವಿರಬೇಕು. ನಾಳೆಯ ದಿವಸ ನಾನು 8ನೇ ಕ್ಲಾಸಿನಲ್ಲಿ ಒಳ್ಳೆಯ ಅಂಕ ಪಡೆದು ಪಾಸ್ ಆಗಬೇಕು, ಇದು ಒಂದು ಗುರಿ. ಈ ಗುರಿ ಎಲ್ಲ ಮಕ್ಕಳಲ್ಲಿ ಇರಬೇಕು. ಆದರೆ ಎಲ್ಲ ಮಕ್ಕಳಿಗೂ ಸಾಧ್ಯ ಆಗುತ್ತದಾ ಪಾಸ್ ಆಗಲಿಕ್ಕೆ? ಎಲ್ಲ ಮಕ್ಕಳಿಗೆ ಒಳ್ಳೆಯ ಅಂಕ ತೆಗಿಲಿಕ್ಕೆ ಆಗ್ತದಾ? ಆಗ್ತದಾ? ಯಾರು ಹೇಳಿದ ಆಗ್ತದೆ? ಜೋರು ಹೇಳಿದವರು ಒಮ್ಮೆ ಕೈ ಎತ್ತಿ. ನಿಮಗೆ ಎಷ್ಟು ಮಾರ್ಕು? ಹಾಂ, ನಿನಗಿಂತ ಹೆಚ್ಚು ತೆಗೆದವರು ಯಾರಾದರೂ ಇದ್ದಾರಾ ಇಲ್ಲಿ? ಯಾರು? ಹಾಂ, ಒಂದೇ ಹೆಸರು ಹೇಳು. ಯಾರು? ನೀವೇ ಹೇಳಿ. ಹಾಂ, ಹಾಗಿದ್ರೆ ನಿನಗೆ ಯಾಕೆ ಅವನಿಗಿಂತ ಹೆಚ್ಚು ತೆಗಿಲಿಕ್ಕೆ ಆಗಲಿಲ್ಲ? ಹಾಂ ಹಾಂ, ಮನಸ್ಸು ಮಾಡಿದರೆ ಆಗ್ತದೆ. ಅದು ಒಂದು ಒಳ್ಳೆಯ ಇದು ಸಾಧನೆಯ ಮೆಟ್ಟಲು ಹೇಳ್ತಾರೆ. ಆದರೆ ಅಂಕಗಳೇ ನಮಗೆ ಮಾನದಂಡ ಆಗಬಾರ್ದು. ಇಲ್ಲಿ ಕೇಳಿ ಮಕ್ಕಳು, ಮನಸ್ಸು ಮಾಡಿದರೆ ಆಗುತ್ತದೆ. ಆ ವಿಶ್ವಾಸ ನಮಗೆ ಬೇಕು. ಆ ವಿಶ್ವಾಸ ಒಳ್ಳೆಯದು. ನಾಳೆ ನಾನು ಒಳ್ಳೆಯ ಮಾರ್ಕ್ ತೆಗೆದು ಪಾಸ್ ಆಗ್ತೇನೆ ಹಾಗಂತ ಹೇಳಿಕೊಂಡು ನನಗಿಂತ ಹೆಚ್ಚು ತೆಗೆದ ಕೂಡಲೇ ನಮಗೆ ಅದರಿಂದ ನೋವು ಆಗಬಾರ್ದು. ಯಾವತ್ತು ಅಂಕಗಳು ನಮಗೆ ಮಾನದಂಡ ಆಗಬಾರ್ದು. ಈಗ ನಾವು ಒಂದೊಂದೇ ವಿಷಯದಿಂದ ಮುಂದುವರಿಸುವ. ಶಾಲೆಗೆ ನಮಗೆ ನಾಳೆ ಹೋಗಲಿಕ್ಕಿದೆ ಅಂತ ಗೊತ್ತಿದ್ದ ಮೇಲೆ ನಾವು ಇವತ್ತಿನ ಪಾಠವನ್ನು ಓದಿಕೊಂಡು ನಾಳೆಗೆ ಬೇಕಿದ್ದ ಎಲ್ಲ ಸಿದ್ಧತೆಗಳು, ಅದು ಎಷ್ಟರವರೆಗೆ ಅಂತ ಹೇಳಿದರೆ, ಬ್ಯಾಗಲ್ಲಿ ಬೇಕಿರುವಂತಹ ಪುಸ್ತಕಗಳನ್ನು ಒಂದೋ ಬ್ಯಾಗಲ್ಲಿ ತುಂಬಿಸಿಟ್ಟು ಅಥವಾ ಬ್ಯಾಗಿನ ಹತ್ತಿರ ಇಟ್ಟು, ನಾಳೆಗೆ ಬೇಕಿದ್ದಂತಹ ಯೂನಿಫಾರ್ಮ್ಗಳು ಅಂದರೆ ಸಮವಸ್ತ್ರಗಳೆಲ್ಲವನ್ನು ಒಟ್ಟಿಗೆ ಇಟ್ಟು ತಯಾರು ಮಾಡಿಟ್ರೆ ಬೆಳಿಗ್ಗೆ ಎದ್ದು ಏನಾಗ್ತದೆ? ಓದಲಿಕ್ಕೆ ಸಮಯ ಹೆಚ್ಚಿಕೊಳ್ಳಿಕ್ಕೆ ಆಗ್ತದೆ. ಹೌದಾ? ಇದು ಹೌದಾ? ನಾನೇನು ಕೇಳಿದೆ? ನಾಳೆಯ ದಿವಸಕ್ಕೆ ಎಲ್ಲ ಸಿದ್ಧತೆಗಳನ್ನು ಇವತ್ತು ಮಾಡಿಟ್ಟುಕೊಂಡ್ರೆ ಶಾಲೆಗೆ ಹೋಗುವಂತಹದ್ದು, ಬೆಳಿಗ್ಗೆ ಎದ್ದು ಓದಲಿಕ್ಕೆ ಹೆಚ್ಚು ಸಮಯ ಕೊಡಲಿಕ್ಕೆ ಆಗ್ತದೆ. ಹೌದಾ? ಹೇಗೆ? ಯಾರಾದರೂ ಒಬ್ಬರು ಹೇಳಿ. ಎಲ್ಲರೂ ಹೇಳಿದರೆ ಅರ್ಥ ಆಗುವುದಿಲ್ಲ ಇಲ್ಲಿ ನನಗೆ. ಯಾರಾದರೂ ಒಬ್ಬರು ಹೇಳಿ. ಹೇಗೆ ಹೇಗೆ? ಎದ್ದು ನಿಂತು ಹೇಳಿ. ಯಾರು ಹೇಳ್ಬೋದಾ? ಎದ್ದು ನಿಂತು ಒಬ್ಬರಿಗೆ ಹೇಳುವ ಧೈರ್ಯ ಯಾರಿಗಿದೆ? ಇದರಲ್ಲಿ ನಾಚಿಕೆ ಪಡುವಂತಹದ್ದೇನಿಲ್ಲ. ನನಗೆ ಗೊತ್ತಿರುವುದು ಹೇಳೋದು. ನನಗೆ ಗೊತ್ತಿರೋದ್ರಲ್ಲಿ ತಪ್ಪಿರಬಹುದು. ತಪ್ಪಿದರೆ ನೀವು ಹೇಳಬೇಕದನ್ನು. ನೀವು ಹೇಳಿದ್ದು ತಪ್ಪು, ಹಾಗಲ್ಲ, ಹೀಗೆ. ಆಗ ನನಗೆ ಕೂಡ ಕಲೀಲಿಕ್ಕಾಗ್ತದೆ. ನನಗೆ ಕಲೀಲಿಕ್ಕೆ ಇದೊಂದು ಅವಕಾಶ, ನಿಮ್ಮ ಮಧ್ಯೆ ಕಲಿಯುವಂತಹ ಒಂದು ಅವಕಾಶ. ನಾನು ಹೇಳಿದ್ರಲ್ಲಿ ತಪ್ಪುಂಟಾ? ಬೆಳಿಗ್ಗೆ ಬೇಗ ಇದ್ದರೆ ಓದಿಕೊಳ್ಳಿಕ್ಕೆ ಹೆಚ್ಚು ಸಮಯ ಸಿಗ್ತದೆ. ಮುಂಚಿನ ದಿವಸ ಎಲ್ಲವೂ ತಯಾರು ಮಾಡಿಟ್ಟುಕೊಂಡ್ರೆ ಹೇಗೆ? ಯಾರಾದರೂ ಒಬ್ಬರು ಉತ್ತರ ಕೊಡಿ. ನನಗೆ ಸಮಯದ ಅವಧಿ ತುಂಬ ಕಡಿಮೆ ಇದೆ, ಹಾಗಾಗಿ ಬೇಗ ಮುಗಿಸಬೇಕು. ಹೇಳಿ, ಉತ್ತರ ಕೊಡಿ ಬೇಗ. ಹೇಗೆ ಹೇಗೆ? ಯಾರೋ ಒಬ್ಬರು ಹೇಳಿ. ನೀವು ಉತ್ತರ ಕೊಟ್ಟರೆ ಬೇಗ ಮುಂದೆ ಹೋಗ್ಲಿಕ್ಕಾಗ್ತದೆ. ಎಲ್ಲವನ್ನು ನಾನೇ ಉತ್ತರ ಕೊಟ್ಟರೆ ಅದರಲ್ಲಿ ಸ್ವಾರಸ್ಯ ಇರುವುದಿಲ್ಲ. ಮಕ್ಕಳು ಉತ್ತರ ಕೊಡಿ. ಮಕ್ಕಳ ಹೆತ್ತವರು ಕೂಡ ಆಗ್ಬೋದು. ಉತ್ತರ ಕೊಡಿ. ಯಾರಾದರೂ ಇದ್ದರೆ ಉತ್ತರ ಕೊಡಿ. ಮುಂಚಿನ ದಿವಸ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಟುಕೊಂಡ್ರೆ ಮಾರನೇ ದಿವಸ ಮಕ್ಕಳಿಗೆ ಓದಲಿಕ್ಕೆ ಹೆಚ್ಚು ಸಮಯ ಸಿಗ್ತದೆ. ಹೇಗೆ? ಎಲ್ಲರಿಗೆ ಗೊತ್ತುಂಟು, ಆದರೆ ಹೇಳಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಅಷ್ಟೇ ವಿಷಯ. ಎಲ್ಲರಿಗೆ ಗೊತ್ತಿದೆ ಅಲ್ವಾ ಈ ವಿಷಯ ಹೇಗೆ ಅಂತೇಳಿ? ಗೊತ್ತಿದೆ. ಆದರೆ ಹೇಳಲಿಕ್ಕೆ ಎಲ್ಲರಿಗೂ, ಕೆಲವರಿಗೆ ಮುಜುಗರ ಅಥವಾ ಕೆಲವರಿಗೆ ಹೇಗೆ ಹೇಳುವುದು ಅಲ್ವಾ? ಈಗ ನೀನು ಹೇಳ್ತೀಯಾ ಅಲ್ಲಿ ಹೆಚ್ಚು ಹುಡುಗ ಮಾರ್ಕ್ ತೆಗ್ದವ? ನೀನು ಹೇಳ್ತೀಯಾ? ಹೇಗೆ? ಹಾಂ ಸರಿಯಾ? ಅದು ಸರಿಯಾ? ಮಕ್ಕಳು ಹೇಳಿ, ಸರಿಯಾ? ಸರಿ ಅಂತ ಒಪ್ಪಿಕೊಳ್ಳುವ. ಅದಕ್ಕಿಂತಲೂ ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಈಗ ಕೆಲವರು ಹೇಳಿದರು ಬೆಳಿಗ್ಗೆ ನಾವು ಬೇಗ ಎದ್ದು ಸಿದ್ಧತೆ ಮಾಡಿಕೊಳ್ತೇವೆ ಹೇಳಿಕೊಂಡು. ಬೇಗ ಎದ್ದು ನಾವು ಹೊರಡುವುದರಲ್ಲೇ ನಮ್ಮ ಸಮಯ ವ್ಯರ್ಥ ಆಗುತ್ತದೆ. ಇದನ್ನು ಒಪ್ಪಿಕೊಳ್ತೀರಾ ನೀವು? ಬೇಗ ಎದ್ದು ಹೊರಡುವುದರಲ್ಲೇ ನಮ್ಮ ಸಮಯ ವ್ಯರ್ಥ ಆಗ್ತದೆ. ಪುಸ್ತಕ ಒಂದು ಕಡೆ, ಬ್ಯಾಗ್ ಒಂದು ಕಡೆ, ಯೂನಿಫಾರ್ಮ್ ಒಂದು ಕಡೆ, ಬೇಕಾದಂತಹ ವಸ್ತುಗಳೆಲ್ಲ ಒಂದೊಂದು ಕಡೆ.
ಆಗಿರುವಾಗ ಇದನ್ನೆಲ್ಲ ಜೋಡಿಸಿಕೊಂಡು ಶಾಲೆಗೆ ಹೊರಡುವಾಗ ಕೆಲವು ಮನೆಯಲ್ಲಿ ತಾಯಂದಿರು, ತಾವು ತಂದೆಯಂದಿರು ಹೇಳೋದು ತುಂಬ ಕಡಿಮೆ, ಯಾಕೆಂದರೆ ನಮಗೆಲ್ಲ ಜವಾಬ್ದಾರಿ ಕಡಿಮೆ ಮಕ್ಕಳನ್ನು ಹೊರಡಿಸುವಂತಹದ್ದು. ಹೊರ ಶಾಲೆಗೆ ಪಿದಡ್ ಪವನೆಟೆ ಇಂಕ ಸಾಕು ಸಾಕಾದು ಬೋಂಡು. ಈ ಮಾತನ್ನು ಹೇಳ್ತೀರ ಮನೆಯವರು ತಾಯಂದಿರು, ಹೌದಾ? ಜೋಕ್ಲೇನು ಶಾಲೆಗೆ ಪಿದಡ್ ನಾಟ ಸಾಕು ಸಾಕಾದು ಬೋಂಡು. ಇದನ್ನು ಒಪ್ಪಿಕೊಳ್ತೇವೆ ನಾವು? ತಾಯಂದಿರು ಒಪ್ಪಿಕೊಳ್ತೀರಾ? ಇಲ್ವಾ? ಒಪ್ಪಿಕೊಳ್ಳೋದಿಲ್ವಾ? ಅಲ್ಲಿ ಹೇಳಿ, ತಾಯಂದಿರು ಹೇಳಿ. ಇದು ನಾನು ಕೇಳಿದ ಮಾತು, ಹೊಸ್ತು ಮಾತೇನಲ್ಲ. ಪ್ರತಿ ಮನೆಯಲ್ಲಿ, ಹೆಚ್ಚಿನ ಮನೆಯಲ್ಲಿ ಇದನ್ನು ಕೇಳ್ತೇವೆ. ಹೊರ ಶಾಲೆಗೆ ಪಿದಡ್ ನಾಟ ಸಾಕು ಸಾಕಾದು ಬೋಂಡು, ಹೌದಲ್ವಾ? ಸರಿ, ಯಾಕೆ ಇದು ಸಾಕು ಸಾಕಾಂಡು? ಮಕ್ಕಳು ಆ ರೀತಿಯಾಗಿ ಮಕ್ಕಳ ವ್ಯವಹಾರ ಇರ್ತದೆ. ಆದರೆ ಈ ಮಕ್ಕಳ ವ್ಯವಹಾರವನ್ನು ದಾರಿಗೆ ತರುವಲ್ಲಿ ನಾವು ಕೇವಲ ಮನೆಯಲ್ಲಿ ಓದ್ಯಾನ ಓದು 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 ಇದು ಬಿಟ್ಟರೆ ಹೆಚ್ಚಿನ ಮನೆಯಲ್ಲಿ ಮಕ್ಕಳಿಗೆ ಏನನ್ನೂ ಹೇಳುವುದಿಲ್ಲ. ಓದು ಓದು ಓದು. ಇದನ್ನಾದರೂ ನಾವು ಒಪ್ಪಿಕೊಳ್ತೇವಾ? ನೀವು ಒಪ್ಪಿಕೊಳ್ತೀರಾ? ನೀವು ಒಪ್ಪಿಕೊಳ್ಳೇಬೇಕು. ಯಾಕೆ ಹೇಳಿ? ಯಾಕೆ? ನಿಮ್ಮ ಮನೆಯಲ್ಲಿ ನಿಮಗೆ ಬಿದ್ದಷ್ಟು ಒತ್ತಡ, ಓದು ಓದು ಅಲ್ವಾ? ಬೆಳಿಗ್ಗೆ ಎದ್ದು ಹೇಳೋದು ಓದು, ರಾತ್ರಿ ಹೋಗಿ ಓದ್ಯಲ್ಲ. ನಿಮಗೆ ಜೋರು ಮಾಡೋದು, ನಿಮಗೆ ಅಭ್ಯಾಸ ಆಗಿ ಹೋಗಿರ್ತದೆ. ಅಭ್ಯಾಸ ಆಗಿ ಏನಾಗಿರ್ತದೆ? ಇದರಲ್ಲೂ ಕೂಡ ವಿಷಯ ಇದೆ. ಅಭ್ಯಾಸ ಆಗಿ ಏನಾಗಿರ್ತದೆ? ಮಕ್ಕಳು ಬೇಡ, ಹೆತ್ತವರು ಹೇಳಿ. ಅಭ್ಯಾಸ ಆಗಿ ಏನಾಗಿರ್ತದೆ? ಅವ್ವಾರನ ಏಪಲ ಇತ್ತಿ ನಾವು ಅಲ್ವಾ? ಅವ್ವಾರನ ಏಪಲ ಇತ್ತಿ ನಾವು ಮಕ್ಕಳಿಗೆ ಸಸಾರ ಓದು ಓದು ಓದು, ಅವ್ವಾರನ ಏಪಲ ಇತ್ತಿ ನಾವು. ಅದಕ್ಕೆ ಹೆಚ್ಚು ಮಕ್ಕಳು ಬೆಲೆಯೂ ಕೊಡುವುದಿಲ್ಲ, ಇದಕ್ಕೆ ಹೆಚ್ಚು ಅರ್ಥವನ್ನು ಕೊಡುವುದಿಲ್ಲ. ಹಾಗಾಗಬಾರ್ದು ಅಂತ ಇದ್ದರೆ ಏನು ಆಗಬೇಕು? ಮಕ್ಕಳ ಎಲ್ಲ ವ್ಯವಸ್ಥೆಗಳನ್ನು ಮುಂಚಿನ ದಿವಸವೇ ಮಕ್ಕಳು ಮಾಡಿಕೊಳ್ಳುವ ಹಾಗೆ ಒಂದಷ್ಟು ದಿವಸ ನಾವು ಶ್ರಮ ವಹಿಸುವ. ತುಂಬ ಸಣ್ಣ ಮಕ್ಕಳಿಗೆಲ್ಲ ತುಂಬ ಕಷ್ಟ ಇರ್ತದೆ ಇದನ್ನೆಲ್ಲ, ಆದರೆ ನಾವು ಹೆತ್ತವರು ಮಾಡಬೇಕು. ಆದರೆ ಒಂದು ಹಂತಕ್ಕೆ ಇದೀಗ ಎಲ್ಲರೂ ಇವರು ಪ್ರೌಢಾವಸ್ಥೆಯಲ್ಲಿರುವರು. ಪ್ರೌಢಶಾಲಾ ಅಂತ ಹೇಳಿದರೆ ಪ್ರೌಢಾವಸ್ಥೆಗೆ ಪ್ರವೇಶ ಮಾಡಿದವರೆಲ್ಲರೂ. ಪ್ರೌಢ ಅಂತ ಹೇಳಿದ ಕೂಡಲೇ ಸಣ್ಣ ಎಳೆಯತನವನ್ನು ಬಿಟ್ಟು, ಬಾಲ್ಯದ ಮುಗ್ಧತೆಯನ್ನು ಬಿಟ್ಟು, ಅರ್ಥ ಮಾಡಿಕೊಳ್ಳುವ ಮನಸ್ಸಿಗೆ ಹೊಂದಿಕೊಳ್ಳುವಂತಹ ಬೆಳವಣಿಗೆಯ ಪ್ರಾಯದಲ್ಲಿರುವಂತಹ ನಮ್ಮ ಮಕ್ಕಳು ಇವರೆಲ್ಲರೂ ಪ್ರೌಢ ಅಂತ ಹೇಳಿದರೆ 8, 9, 10 ಅಂತ ಹೇಳುವಾಗ ಪ್ರೌಢಶಾಲೆ. ಈ ಪ್ರೌಢಾವಸ್ಥೆಯಲ್ಲಿ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಎನ್ನುವಂತಹ ತಿದ್ದುವ ಕೆಲಸವನ್ನು ನಾವು ಮನೆಯಲ್ಲಿ ಪೋಷಕರು ಮಿತ್ರರ ಹಾಗೆ, ಗೆಳೆಯರ ಹಾಗೆ ಮಾಡಬೇಕಾಗಿದೆ. ನಾವು ದಂಡಿಸಿ ಮಾಡುವುದಲ್ಲ. ದಂಡಿಸುವ ಪ್ರಾಯ ಯಾವುದಿದ್ರೂ 1, 2, 3, 4ನೇ ತರಗತಿಯವರೆಗೆ ಮಕ್ಕಳು ಹಠ ಮಾಡಿದರೆ ಸ್ವಲ್ಪ ದಂಡಿಸಿ, ಮಕ್ಕಳನ್ನು ಬಗ್ಗಿಸಿ, ಮಕ್ಕಳಿಗೆ ಬೇಕಾದಂತಹ ತಿದ್ದುವಿಕೆಯನ್ನು ಮಾಡಬಹುದು. ಆನಂತರ ಮಕ್ಕಳ ದಂಡಿಸುವಿಕೆಯ ಪ್ರಾಯ ಹೋಗುತ್ತದೆ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಗಿಡವಾಗಿ ಬಗ್ಗದ್ದು ಮರವಾಗಿ. ಯಾಕೆ ಹೇಳ್ತಾರೆ? ಸಣ್ಣದ್ರಿಂದಲೇ ಮಕ್ಕಳಿಗೆ ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮವಾಗಿ ನಾವು ಕಲಿಸ್ತಾ ಹೋದರೆ, ಇದರಲ್ಲಿ ಮಕ್ಕಳ ಪಾತ್ರಕ್ಕಿಂತಲೂ ನಮ್ಮ ಹೆತ್ತವರ ಪಾತ್ರ ಬಹಳ ದೊಡ್ಡದು. ನಂತರ ಅಧ್ಯಾಪಕರ ಪಾತ್ರ. ಅದಕ್ಕೆ ನಾನು ಕೊನೆಗೆ ಬರ್ತೇನೆ, ಸಮಯ ಇದ್ದರೆ. ಇಲ್ಲಿ ಪ್ರತಿಯೊಂದು ವಿಷಯವನ್ನು ಮಕ್ಕಳನ್ನು ನಾವು ಗಮನಿಸ್ತಾ ಇರಬೇಕು. ಈಗ ನಾವು ತುಂಬ ಬೇಡದಂತಹ ವಿಷಯಗಳನ್ನು, ನಿನ್ನೆ ಒಂದು ಕುಂಪಲ ಬಗಮಿಲ್ಲದೊಂದು ವಿಷಯ ನಡೆಯಿತು. ಅಂತಹ ಘಟನೆಗಳು ತುಂಬ ಆಗಾಗ ನಡೆಯುತ್ತಾ ಇರೋದನ್ನು ನಾವು ಕೇಳ್ತೇವೆ. ಯಾಕೆ? ಮಕ್ಕಳ ಮನಸ್ಸು ಅದು ಕಾಲೇಜ್ ಹಂತಕ್ಕೆ ಹೋದರೂ ಕೂಡ ಪ್ರೌಢಾವಸ್ಥೆಗೆ ಬೆಳೆದಿರುವುದಿಲ್ಲ ಎನ್ನುವುದೇ ಕಾರಣ. ಯಾಕೆ ಪ್ರೌಢಾವಸ್ಥೆಗೆ ಬೆಳೆದಿರುವುದಿಲ್ಲ? ನಾವು ಪೋಷಕರು ಎಲ್ಲಿಯೋ ತಪ್ಪಿಬಿದ್ದೇವೆ. ಮಕ್ಕಳನ್ನು ಗಮನಿಸುವಲ್ಲಿ ತಪ್ಪಿಬಿದ್ದಿದ್ದೇವೆ. ಮಕ್ಕಳನ್ನು ಪ್ರತಿಯೊಂದು ವಿಷಯದಲ್ಲೂ ಗಮನಿಸುವಂತಹ ವ್ಯವಧಾನ ನಮಗೆ ಬೇಕು. ನಾವೆಲ್ಲರೂ ತುಂಬ ಒತ್ತಡದ ಕೆಲಸದಲ್ಲಿರುವವರು. ನನಗೆ ಈಗ ಪ್ರತಿಯೊಬ್ಬರದಲ್ಲದಿದ್ದರೂ ಕೆಲವರ ಪರಿಚಯ ಇದೆ ಇಲ್ಲಿ. ಎಲ್ಲರೂ ಒತ್ತಡದ ಕೆಲಸದಲ್ಲಿರುವವರು. ನಾವು ಬರುವುದು ರಾತ್ರಿ 10 ಗಂಟೆಯ ನಂತರ. ಬೆಳಿಗ್ಗೆ ಬೇಗ ಮನೆ ಬಿಟ್ಟು ಹೋದರೆ ಮಕ್ಕಳು ಏನು ಮಾಡ್ತಾರೆ ನೋಡುವಂತಹ ವ್ಯವಧಾನ ಇರುವುದಿಲ್ಲ. ಆದರೆ ಮನೆಯಲ್ಲಿರುವ ತಾಯಂದಿರು, ಅದರಲ್ಲೂ ಕೂಡ ಹೆಚ್ಚಿನವರು ಕೆಲಸಕ್ಕೆ ಹೋಗುವವರು ಇರಬಹುದು. ಕೆಲಸಕ್ಕೆ ಹೋಗುವವರು ಇದ್ದರೂ ಕೂಡ ಮಕ್ಕಳ ಹೊತ್ತು ಒಂದಷ್ಟು ಹೊತ್ತಾದರೂ ಕಳೆಯುವಂತಹ ಒಂದು ವ್ಯವಧಾನವನ್ನು ನಾವು ಮಾಡಿಕೊಳ್ಳುವ. ಮಕ್ಕಳು ಆ ದಿವಸ ಶಾಲೆಯಲ್ಲಿ ಏನು ಮಾಡಿದರು, ಏನು ಕಲಿತರು, ಮಕ್ಕಳ ಅಧ್ಯಾಪಕರು ಟೀಚರ್ಗಳು ಏನು ಹೇಳಿದರು, ಅದೆಲ್ಲವನ್ನು ಕೇಳುವಂತಹ ತಾಳ್ಮೆ ಬೇಕು. ಮಕ್ಕಳಿಗೆ ಹೇಳಲಿಕ್ಕೆ ಉತ್ಸಾಹ ಇರ್ತದೆ, ನಮಗೆ ತಾಳ್ಮೆ ಇರುವುದಿಲ್ಲ ಕೇಳುವಂತಹದ್ದು. ಯಾಕೆ? ಕೆಲಸದ ಒತ್ತಡ.
ನಮ್ಮದಾದ ರೀತಿಯ ಜೀವನ ಶೈಲಿಗಳು, ನಮ್ಮ ಜೀವನ ಪದ್ಧತಿ ಅದೆಲ್ಲವಕ್ಕೆ ಒಗ್ಗಿಕೊಂಡು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದೇವೆ. ಶಾಲೆಯಲ್ಲಿ ಏನೋ ಕಲಿಸ್ತಾರೆ, ಅದು ಬಿಟ್ಟರೆ ನಮಗೇನು ಜವಾಬ್ದಾರಿ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮಗೆಲ್ಲ ಜವಾಬ್ದಾರಿ ಇದೆ. ಮಕ್ಕಳನ್ನು ಯಾವ ರೀತಿ ಕಲಿಸಬೇಕು, ಯಾವ ರೀತಿ ಮಕ್ಕಳನ್ನು ಬೆಳೆಸಬೇಕು, ಮೊದಲ ಜವಾಬ್ದಾರಿ ಇರುವುದೇ ಮನೆಯಲ್ಲಿ, ಅದರಲ್ಲೂ ಮಕ್ಕಳ ತಾಯಂದಿರಿಗೆ. ಅದಕ್ಕಾಗಿ ಹೇಳಿದ್ದು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಮನೆಯಲ್ಲಿ ಹೆತ್ತವರು, ಅದರಲ್ಲೂ ತಾಯಂದಿರು ಮಕ್ಕಳ ಬಗ್ಗೆ ಬಹಳ ಸೂಕ್ಷ್ಮವಾದಂತಹ ಗಮನವನ್ನು ಇಟ್ಟುಕೊಳ್ಬೇಕು. ಪ್ರತಿಯೊಂದು ಅಂಶವು ಅವರು ಮಾಡುವಂತಹ ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಒಬ್ಸರ್ವ್ ಮಾಡಬೇಕು, ನಾವು ಅವಲೋಕನ ಮಾಡಬೇಕು. ಅದರಲ್ಲಿ ತಪ್ಪು ಕಂಡ ಕೂಡಲೇ ಅವರನ್ನು ತಿದ್ದೋ ಕೆಲಸ ಮಾಡಬೇಕು. ಹೆಚ್ಚಿನವರು ನಾವು ಮನೆಯಲ್ಲಿ ಒಳ್ಳೆಯ ಸಮಾರಂಭಗಳಾದಾಗ ಚಾಕ್ಲೇಟ್ ಇನ್ನಿತರ ವಸ್ತುಗಳನ್ನು ತಿಂತೇವೆ. ನಾವು ಸಣ್ಣದರಿರುವಾಗ ಇದೆಲ್ಲ ಹೇಳಿಕೊಡ್ತಾ ಇರಲಿಲ್ಲ. ಆದರೆ ಈಗ ಚಾಕ್ಲೇಟ್ ತಿಂದರೆ ಕಸವನ್ನು ಅವರು ಎಲ್ಲಂದರಲ್ಲಿ ಬಿಸಾಡಿದರೆ ನಾವೇನು ಮಾಡಬೇಕು? ಮಕ್ಕಳಿಗೆ ಈ ವಿಷಯ ಗೊತ್ತಿರಬೇಕು, ಆದರೆ ನಾವು ಕಲಿಸಬೇಕು. ಅದನ್ನು ಎಲ್ಲಂದರಲ್ಲಿ ಬಿಸಾಡಬಾರ್ದು. ಅದನ್ನು ಕಸದ ತೊಟ್ಟಿಗೆ ಹಾಕುವಂತಹ, ಆ ತೊಟ್ಟಿಯ ಕಸದ ತೊಟ್ಟೆಯನ್ನು ತ್ಯಾಜ್ಯ ಇದಕ್ಕೆ ಕೊಡುವಂತಹ ಅಥವಾ ಅದನ್ನು ಬೇರೆ ರೀತಿಯಲ್ಲಿ ನಿರ್ಮೂಲನೆ ಮಾಡುವಂತಹ ಪ್ರತಿಯೊಂದು ಸಣ್ಣ ವಿಷಯಗಳು ಮಕ್ಕಳ ಆ ಒಂದು ಅವರ ನಿತ್ಯ ಉಪಯೋಗಕ್ಕೆ ಬೇಕಾದಂತಹ ವಸ್ತುಗಳು ಎಲ್ಲವನ್ನು ಜೋಡಣೆ ಮಾಡಿಟ್ಟುಕೊಂಡು ಒಂದು ಓದಲಿಕ್ಕೂ ಅಂತ ಒಂದು ಸಮಯವನ್ನು ನಿಗದಿ ಮಾಡಿ ಅವರನ್ನು ಇಡೀ ದಿವಸ ಓದಲಿಕ್ಕೆ ಕಟ್ಟಿ ಹಾಕಬೇಡಿ. ಬೆಳೆಯುವ ಮಕ್ಕಳಿಗೆ ಓದಿನಷ್ಟೇ ಆಟವು ಮುಖ್ಯವಾಗಿರ್ತದೆ. ಈಗ ಮಾಸ್ಟರ್ ಹೇಳಿದರು, ಅವರ ಯೂನಿಫಾರ್ಮ್ಗಳು 1 ವರ್ಷ ಹೋದಾಗ ಅದು ಮತ್ತು ಅವರಿಗೆ ಬಿಗಿಯಾಗುತ್ತದೆ. ಯಾಕೆ ಬಿಗಿಯಾಗ್ತದೆ? ಬೆಳೆಯುವ ಮಕ್ಕಳು ಅಂತ ಹೇಳೋದು ಅದಕ್ಕೆ. ಬೆಳೆಯುವ ಒಂದು ಪ್ರಾಯ ಇರ್ತದೆ. ಸಾಧಾರಣವಾಗಿ ನಾವು ಅದನ್ನು ಗುರುತಿಸಿದ್ದು 21-22 ವರ್ಷದವರೆಗೆ ಮಕ್ಕಳು ಬೆಳೀತಾ ಹೋಗ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಳ್ಳೆಯ ಆಹಾರ ಬೇಕು. ಒಳ್ಳೆಯ ರೀತಿಯ ಆಹಾರದಲ್ಲಿ ಸಾತ್ವಿಕ ಆಹಾರವೂ ಇದೆ, ಬೇರೆ ರೀತಿಯ ಆಹಾರವೂ ಇದೆ. ಅದನ್ನು ನಾವು ನಿರ್ಧರಿಸುವ. ಆದರೆ ಬೆಳೆಯುವ ವಾತಾವರಣವನ್ನು ನಾವು ಕೊಡುವ. ಮಕ್ಕಳಿಗೆ ಆಟ ಬೇಕು, ಪಾಠ ಬೇಕು, ಎಲ್ಲವೂ ಓದೇ ಆಗಬಾರ್ದು, ಓದೇ ಸರ್ವಸ್ವ ಆಗಬಾರ್ದು. ಓದಿ ಒಳ್ಳೆಯ ಅಂಕ ಗಳಿಬೇಕು, ನನ್ನ ಮಗ ಒಳ್ಳೆಯ ಕೆಲಸಕ್ಕೆ ಸೇರಬೇಕು. ಎಲ್ಲರಿಗೂ ನಮಗೆ ಆಸೆ ಇದೆ. ನಾವು ಮಕ್ಕಳನ್ನು ಕಳಿಸುವುದು ಯಾಕೆ? ಒಳ್ಳೆಯ ರೀತಿ ವಿದ್ಯೆ ಕಲಿತು ಅವರು ಒಳ್ಳೆಯ ಕೆಲಸಕ್ಕೆ ಸೇರಲಿ, ನಾಳೆ ನಮ್ಮ ಭವಿಷ್ಯಕ್ಕೆ ಆಧಾರವಾಗಿರಲಿ. ಆದರೆ ಆಧಾರವಾಗಿರುವುದನ್ನು ನಾವು ಇವತ್ತಿನಿಂದಲೇ ಅವರಿಗೆ ಕಲಿಸಿಕೊಡಬೇಕು. ನೋಡು ಮಗ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ. ನಮ್ಮ ಹೆತ್ತವರ ಪ್ರತಿಯೊಂದು ವಿಷಯವೂ ಮಕ್ಕಳಿಗೆ ಸರಿಯಾಗಿ ಗೊತ್ತಾಗಿರಬೇಕು. ನನ್ನ ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ಎಷ್ಟು ಕಷ್ಟದಲ್ಲಿ ನಮ್ಮನ್ನು ಕಲಿಸ್ತಾರೆ, ಯಾಕಾಗಿ ಕಲಿಸ್ತಾರೆ. ಇಲ್ಲದಿದ್ದರೆ ನಾಳೆ ಏನಾಗ್ತದೆ? ನಾನು ಮೊನ್ನೆ ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಅತಿಥಿ ಇದೇ ರೀತಿ ಮಕ್ಕಳಿಗೆ ಮಾತಾಡುವಾಗ ಹೇಳಿದರು, ಒಳ್ಳೆಯ ಅಂಕ ಕಲಿತು ಒಳ್ಳೆಯ ಕೆಲಸ ಪಡೆದಂತಹ ಮಕ್ಕಳು ಏನಾಗ್ತಾ ಇದ್ದಾರೆ ಅಂತ ಹೇಳಿದರೆ, ಮತ್ತೆ ಅವರ ಕೆಲಸದಲ್ಲಿಯೇ ತೊಡಗಿಕೊಂಡು ಅದರಲ್ಲೇ ಮುಳುಗಿದ್ದಾರೆ ಹೊರತು ಮನೆಯ ಕಡೆ ಗಮನ ಇಲ್ಲ, ಸಮಾಜಕ್ಕೆ ಅವರಿಂದ ಏನೂ ಪ್ರಯೋಜನ ಇಲ್ಲ. ಆ ರೀತಿಯಾಗಿ ಅಂಕಗಳ ಒಂದು ಕಾರ್ಖಾನೆಯಾಗಿ ಅವರು ತಯಾರಾಗಿ ಬಿಟ್ಟು ಅದರದೇ ಲೋಕದಲ್ಲಿರ್ತಾರೆ ಹೊರತು ಅವರಿಗೆ ಸಮಾಜದ ಆಗು ಹೋಗುಗಳು, ಮನೆಯ ಆಗಿ ಹೋಗುಗಳು ಯಾವುದು ಬೇಡ ಆಗಿರ್ತದೆ. ಆದರೆ ಹಾಗಾಗಬಾರ್ದು. ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿಯೇ ಬೆಳೆಯಬೇಕು, ಸಮಾಜದ ಆಸ್ತಿ ಆಗಬೇಕು. ಈ ರೀತಿಯಾಗಿ ಮಕ್ಕಳನ್ನು ಬೆಳೆಸುವ. ಇನ್ನು ಶಿಕ್ಷಕರಿಗೆ ಬಹಳ ಹೊಣೆಗಾರಿಕೆ ಇದೆ. ಈಗ ಮೊದಲಿನ ಹಾಗಲ್ಲ. ಈಗ ಶಿಕ್ಷಣ ಕ್ಷೇತ್ರ, ಈಗ ಮಾಸ್ಟರ್ ಹೇಳಿದರು, ಸವಾಲಿನ ಕ್ಷೇತ್ರ. ವರುಷದಿಂದ ವರುಷಕ್ಕೆ ಶಿಕ್ಷಕರ ಸವಾಲುಗಳು ಹೆಚ್ಚಾಗುತ್ತಾ ಇವೆ. ಅಂಕಗಳ ಜವಾಬ್ದಾರಿ ಒಂದು ಕಡೆ, ಶಾಲೆಗೆ ಪರ್ಸಂಟೇಜ್ ತರುವಂತಹ ಹೊಣೆಗಾರಿಕೆ ಒಂದು ಕಡೆ, ಇದರ ಜೊತೆಗೆ ಇಲಾಖೆ ಹೇಳಿದಂತಹ ಕಾರ್ಯಕ್ರಮಗಳನ್ನು ನಡೆಸುವಂತಹ, ಅದರ ಜೊತೆಗೆ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವನ್ನು ಮಾಡುವಂತಹ ಒಂದು ಅವರ ಮೇಲೆ ಸ್ಪರ್ಧಾತ್ಮಕವಾದಂತಹ ಯುಗ ಇದು. ಆ ಯುಗದಲ್ಲಿ ಅವರು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ತಾರೆ. ಹಾಗಂತ ಹೇಳಿದ ಕೂಡಲೇ ಎಲ್ಲರೂ ಮಾಡ್ತಾರಂತಲ್ಲ. ನಾವು ನಮ್ಮ ಮಕ್ಕಳನ್ನು ಶಿಕ್ಷಕ ಅಂತ ಹೇಳಿದ ಕೂಡಲೇ ಹಿಂದೆ ಒಂದು ಪರಿಭಾಷೆ ಏನಿತ್ತು ಅಂತ ಹೇಳಿದರೆ, ಶಿಕ್ಷೆ ಕೊಟ್ಟು ಕಲಿಸುವವ ಶಿಕ್ಷಕ ಅಂತ ಹೇಳ್ತಾಯಿದ್ರು. ಈಗ ಹಾಗಲ್ಲ. ಈಗ ಶಿಕ್ಷೆ ಕೊಟ್ಟು ಕಲಿಸುವವ ಶಿಕ್ಷಕ ಆಗುವುದಿಲ್ಲ, ಶಿಕ್ಷೆ ಕೊಡಲಿಕ್ಕೂ ಇಲ್ಲ. ನಾವು ಕೂಡ ಅದನ್ನು ಮನೆ ಹೆತ್ತವರು ಬಂದು ಈ ಕೊಡೆ ಹಾಕಿಯರಿಗೆ ಅನ್ನೋ ಬಾಲೆಗೆ ನಾವು ಜೋರು ಮಾಡುವಂತಹ ಪದ್ಧತಿ ಇದೆ. ದೂರು ಕೊಡುವವರೆಗೆ ಇದು ಬೆಳೀತದೆ. ಹಾಗಾಗಬಾರ್ದು. ಮಕ್ಕಳಿಗೆ ಶಿಕ್ಷೆ ಕೊಡುವ ಸ್ವಾತಂತ್ರ್ಯವನ್ನು ಕೊಡುವ ಅಧ್ಯಾಪಕರಿಗೆ. ಅದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳನ್ನು ಪ್ರೀತಿ ಮಾಡಲಿಕ್ಕೆ ಅಧ್ಯಾಪಕರಿಗೂ ತಿಳಿದಿರಬೇಕು. ಪ್ರತಿಯೊಂದು ಮಗುವಿನ ಬೇಕು ಬೇಡಗಳು ಅವರಿಗೂ ಗೊತ್ತಾದಾಗ ಅವರಿಗೆ ಮಕ್ಕಳಿಗೆ ಕಲಿಸಲಿಕ್ಕೆ ಶಿವರಾಮ ಕಾರಂತರು ಒಂದು ಕಡೆ ಹೇಳ್ತಾರೆ. ಏನಂತ ಹೇಳಿದರೆ, ಇವತ್ತಿನ ಶಿಕ್ಷಣ ಹೇಗಾಗಿದೆ ಅಂತ ಹೇಳಿದರೆ, ಮಕ್ಕಳಿಗೆ ಬೇಕಾಗಿರಲಿ ಬೇಡವಾಗಿರಲಿ ಶಿಕ್ಷಣದ ಪಠ್ಯಕ್ರಮ ಅದು ಇಲಾಖೆ ಹೇಳಿದ್ದಂತೂ ಅದನ್ನು ಶಿಕ್ಷಕರು ಕಲಿಸಲೇಬೇಕಾಗಿದೆ.
ಅದು ಮಕ್ಕಳಿಗೆ ಬೇಕಾ ಬೇಡವಾ ಅದನ್ನು ತಿಳಿಯುವಂಥ ಹೊಣೆಗಾರಿಕೆ ಇರುವುದಿಲ್ಲ. ಯಾಕೆ? ಅದು ಪಠ್ಯಕ್ರಮ. ಆ ಪಠ್ಯಕ್ರಮವನ್ನು ಅವರಿಗೆ ವರ್ಷದಲ್ಲಿ ಪೂರ್ತಿಯಾಗಿ ಅವರ ತಲೆಯೊಳಗೆ ತುಂಬಿಸಬೇಕು. ಪರೀಕ್ಷೆಗೆ ಅವರನ್ನು ತಯಾರು ಮಾಡಬೇಕು. ನಾಳೆ ಅವರು ಅಂಕ ಪಡೆಯಬೇಕು. ಅಂಕ ಪಡೆಯದೆ ಹೋದರೆ ಅವರದ್ದು ಭವಿಷ್ಯವೇ ಹೋದ ಹಾಗೆ ಯಾರೂ ಭಾವಿಸುವುದು ಬೇಡ. ನಮ್ಮ ಅಂಕ ಗಳಿಸುವುದೇ ಜೀವನದ ಭವಿಷ್ಯ ಅಲ್ಲ. ಇವತ್ತಿನ ಸೋಲು ನಾಳೆಗೆ ಗೆಲುವು ಆಗಬಹುದು. ಮಕ್ಕಳು ಅಂಕ ಗಳಿಸದೇ ಇದ್ದ ಮಾತ್ರಕ್ಕೆ ಅವರು ದಡ್ಡರು ಅಂತ ನಾವು ಭಾವಿಸುವುದು ಬೇಡ. ಮಕ್ಕಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಭೆ ಇರಬಹುದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರತಿಭೆ ಇರಬಹುದು. ಅದರಲ್ಲಿ ಒಂದು ವೇಳೆ ಒಳ್ಳೆಯ ಚಿತ್ರರಚನೆಕಾರ ಇರಬಹುದು, ಒಳ್ಳೆಯ ಸಂಗೀತಗಾರ ಇರಬಹುದು. ಇವತ್ತೆಲ್ಲ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕಡೆಯಲ್ಲೂ ಸಂಗೀತಗಾರರಿಗೆ, ಚಿತ್ರರಚನೆಕಾರರಿಗೆ ಎಲ್ಲ ಪ್ರೋತ್ಸಾಹ ಇದೆ. ಕ್ರೀಡಾ ಪ್ರತಿಭೆಗಳಿವೆ. ಕ್ರೀಡಾ ಪ್ರತಿಭೆಗಳಿಗೆ ಅವರದ್ದೇ ಆದಂತಹ ಉದ್ಯೋಗಗಳು ಸಿಕ್ಕುವುದನ್ನು ನೋಡ್ತಾ ಇದ್ದೇವೆ. ಇವೆಲ್ಲವನ್ನು ಮಕ್ಕಳಲ್ಲಿ ಬೆಳೀಲಿಕ್ಕೆ ಬಿಡುವ. ನಮ್ಮ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ ಆ ಕ್ಷೇತ್ರದಲ್ಲಿ ಅವರಿಗೆ ಉತ್ತೇಜನ ಕೊಡುವ. ಕೇವಲ ಕಲಿಕೆಯೊಂದೇ ಮಾನದಂಡ ಮಾಡಿಕೊಳ್ಳುವುದು ಬೇಡ. ಒಂದು ಸಣ್ಣ ಕತೆ ಹೇಳ್ತೇನೆ. ಥಾಮಸ್ ಆಲ್ವಾ ಎಡಿಸನ್ನ ಒಂದು ಕತೆ ಎಷ್ಟು ಮಂದಿ ಮಕ್ಕಳಿಗೆ ಗೊತ್ತಿದೆಯಾ? 8, 9, 10ರಲ್ಲಿ ಇದು ಗೊತ್ತಿರಬೇಕಾದಂತಹ ಸಂಗತಿ. ಪಾಠದಲ್ಲಿ ಹಿಂದೆ ಇತ್ತು, ಈಗ ಇದೆ ಇಲ್ವೋ ಗೊತ್ತಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ನಮ್ಮ ವಿದ್ಯುತ್ ಬಲ್ಬುಗಳನ್ನೆಲ್ಲ ಕಂಡು ಹಿಡಿದವ ಪ್ರಖ್ಯಾತ ವಿಜ್ಞಾನಿ. 1000ಕ್ಕಿಂತಲೂ ಹೆಚ್ಚು ಆವಿಷ್ಕಾರಗಳನ್ನು ಮಾಡಿದಂತಹ ವಿಜ್ಞಾನಿ. ಗೊತ್ತಿದೆಯಾ? ಪೋಷಕರಿಗೆ ಕೆಲವು ಮಂದಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು, ಅದು ಬೇರೆ ವಿಷಯ. ಯಾಕೆ ಈ ಥಾಮಸ್ ಆಲ್ವಾ ಎಡಿಸನ್ನ ಕಥೆಯನ್ನು ನಾನಿಲ್ಲಿ ಪ್ರಸ್ತುತ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಕಲೀಲಿಕ್ಕೆ ತುಂಬ ದೊಡ್ಡ ವಿದ್ಯಾರ್ಥಿ. ಎಷ್ಟು ದೊಡ್ಡ ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ಅವನಿಗೆ ಕಲಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಶಾಲೆಯ ಅಧ್ಯಾಪಕರಿಗೆ. ಕೊನೆಗೆ ಒಂದು ದಿವಸ ಆ ತಂದೆ ಇರಲಿಲ್ಲ ಮಗುವಿಗೆ. ತಾಯಿಗೆ ಒಂದು ಪತ್ರ ಬರೆದು ಮಗುವಿನ ಕೈಯಲ್ಲಿ ಲಕೋಟೆಯಲ್ಲಿ ಹಾಕಿ ಕೊಡ್ತಾರೆ, ಇದನ್ನು ನಿನ್ನ ತಾಯಿಗೆ ಕೊಡು. ಸಣ್ಣ ಮಗು, ಓದಲಿಕ್ಕೆ ಅಷ್ಟು ಗೊತ್ತಿಲ್ಲ. ಮಗು ತಾಯಿಗೆ ತಂದು ಕೊಡ್ತದೆ. ತಾಯಿ ಅದನ್ನು ಓದಿ ಭದ್ರವಾಗಿ ಪೆಟ್ಟಿಗೆಯಲ್ಲಿರ್ತಾಳೆ. ಮಗುವಿಗೆ ಹೇಳುವುದಿಲ್ಲ ಏನಂತ ಹೇಳಿಕೊಂಡು, ನಾಳೆಯಿಂದ ಶಾಲೆಗೆ ಹೋಗೋದು ಬೇಡ ಮಗು ನೀನು. ಯಾಕೆ? ಅಲ್ಲಿ ನಿನಗೆ ಕಲಿಸುವಷ್ಟು ಸಮರ್ಥರು ಯಾರೂ ಇಲ್ಲ, ನೀನು ತುಂಬ ಬುದ್ಧಿವಂತ. ಆದರೆ ನಿನ್ನ ಶಾಲೆಯ ಅಧ್ಯಾಪಕರಿಗೆ ನಿನಗೆ ಕಲಿಸ್ಲಿಕ್ಕೆ ಆಗುವುದಿಲ್ಲ, ಅವರಿಗೆ ಕಷ್ಟ ಆಗ್ತದೆ. ಹಾಗಾಗಿ ನೀನು ಶಾಲೆಗೆ ಹೋಗೋದು ಬೇಡ, ನೀನು ಬೇರೆ ರೀತಿಯಲ್ಲಿ ಕಲಿ ಅಂತ ಹೇಳಿಕೊಂಡು, ತುಂಬ ಬುದ್ಧಿವಂತ ನೀನು ಅಂತ ಹೇಳಿಕೊಂಡು ಅವಳಿಗೆ ಉತ್ತೇಜನ ಕೊಡ್ತಾಳೆ ಆ ತಾಯಿ. ಅವ ಬದುಕಿನ ಪಾಠವನ್ನು ಕಲಿತು ಮುಂದೆ ಬರ್ತಾನೆ. ಮುಂದೊಂದು ದಿವಸ ವಿದ್ಯುತ್ ಬಲ್ಬಿನಂತಹ ಕ್ರಾಂತಿಕಾರಿ ಆವಿಷ್ಕಾರ, 1000ಕ್ಕಿಂತಲೂ ಹೆಚ್ಚು ವಿಜ್ಞಾನದ ಸಂಶೋಧನೆಗಳನ್ನು ಮಾಡ್ತಾನೆ. ಕೊನೆಗೊಂದು ದಿವಸ ತಾಯಿ ಸತ್ತು ಹೋದ ನಂತರ ಪೆಟ್ಟಿಗೆಯನ್ನು ತೆಗೆದು ಆ ಪತ್ರವನ್ನು ಅವ ಓದ್ತಾನೆ. ಆ ಪತ್ರದಲ್ಲಿ ಏನಿತ್ತು ಗೊತ್ತಾ? ಶಾಲೆಯ ಶಿಕ್ಷಕರು ಬರೆದಿದ್ರು, ನಿಮ್ಮ ಮಗ ತುಂಬ ದಡ್ಡ, ನಾವು ಏನು ಹೇಳಿದರೂ ಅವನಿಗೆ ಅರ್ಥ ಆಗುವುದಿಲ್ಲ, ಅವನಿಗೆ ಅರ್ಥ ಆಗುವ ಹಾಗೆ ಕಲಿಸಲಿಕ್ಕೆ ನಮಗೆ ಆಗುವುದಿಲ್ಲ. ಬಾಕಿ ಉಳಿದ ಮಕ್ಕಳ ಜೊತೆಗೆ ಅವನಿಗೆ ಕಲಿಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ದಯವಿಟ್ಟು ನೀವು ಅವನನ್ನು ನಾಳೆಯಿಂದ ಶಾಲೆಗೆ ಕಳಿಸಬೇಡಿ. ನಕಾರಾತ್ಮಕವಾದಂತಹ ಭಾವನೆ ಇತ್ತು. ಆದರೆ ಅವನ ತಾಯಿ ಆ ನಕಾರಾತ್ಮಕವಾದಂತಹ ಭಾವನೆಯನ್ನು ಅಡಗಿಸಿಟ್ಟು ಅದನ್ನು ಸಕಾರಾತ್ಮಕವಾಗಿ ಬದಲಿಸಿದ್ಲು. ಹೇಗೆ? ಮಗುವಿಗೆ ನೀನು ದಡ್ಡ ಅಂತ ಹೇಳಲೇ ಇಲ್ಲ. ಆ ಪತ್ರವನ್ನು ಬದಿಗೆ ಒಳಗಿಟ್ಲು, ನೀನು ತುಂಬ ಬುದ್ಧಿವಂತ ಮಗು, ನಿನಗೆ ಅರ್ಥ ಆಗುವ ಹಾಗೆ ಹೇಳಲಿಕ್ಕೆ ನಿನ್ನ ಶಿಕ್ಷಕರಿಗೆ ಆಗುವುದಿಲ್ಲ. ಮಗುವಿನಲ್ಲಿ ಸಕಾರಾತ್ಮಕ ಭಾವನೆಯನ್ನು ತುಂಬಿಸಿದ್ಲು. ಅವ ಬುದ್ಧಿವಂತ ಅಂತ ತಿಳಿದುಕೊಂಡ, ಬದುಕಿನ ಪಾಠವನ್ನು ಕಲಿತ, ಮುಂದಕ್ಕೆ ಒಂದು ದಿನ ದೊಡ್ಡ ವಿಜ್ಞಾನಿಯಾದ. ಇದು ಇತಿಹಾಸ. ಈಗ ಹೀಗೆ ನಾವು ಗದ್ದೆಯಲ್ಲಿ ಬೆಳೀತೇವೆ, ಹೂತೋಟಗಳಲ್ಲಿ ಬೆಳೀತೇವೆ. ಸಾಧಾರಣವಾಗಿ ಒಳ್ಳೆಯ ಹೂತೋಟ ಮಾಡಬೇಕಂತ ಹೇಳಿಕೊಂಡು ಎಲ್ಲ ಮನೆಯಲ್ಲಿ ಇರ್ತದೆ. ಕೃಷಿ ಮಾಡುವವರಿಗೆ ಒಳ್ಳೆಯ ಕೃಷಿ ಮಾಡಬೇಕಂತ ಆಸೆ ಇರ್ತದೆ. ನಾನಿನ್ನು ಪ್ರಶ್ನೋತ್ತರಕ್ಕೆ ಹೋಗುವುದಿಲ್ಲ, ನೇರ ವಿಷಯವನ್ನು ಮುಗಿಸ್ತೇನೆ. ಆದರೆ ಈ ಹೂತೋಟ ಬೆಳೆಯುವಾಗ, ಕೃಷಿ ಮಾಡುವಾಗ ಕಳೆ ಬೆಳೀತದೆ ಅಂತ ಒಂದು ಮಾತಿದೆ, ಗೊತ್ತಿದೆ ಅಲ್ಲ ನಮಗೆಲ್ಲರಿಗೂ? ಕೃಷಿ ಮಾಡುವವರಿಗೆ, ಹೆಚ್ಚಿನವರಿಗೆ ಗೊತ್ತಿದೆ. ಕೃಷಿಯ ಮಧ್ಯೆ ಕಳೆ ಬೆಳೀತದೆ. ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟ, ಅದಕ್ಕೆ ಪೋಷಕಾಂಶಗಳು, ಗೊಬ್ಬರಗಳು ತುಂಬ ಬೇಕು. ಹೂತೋಟವನ್ನು ಬೆಳೆಸುವುದಿದ್ರೆ ಆ ಹೂವಿನ ಆರೈಕೆ ಮಾಡುವುದು, ಹೂವಿನ ಗಿಡವನ್ನು ಆರೈಕೆ ಮಾಡುವುದು ತುಂಬ ಕಷ್ಟ. ಆದರೆ ಯಾವುದೇ ಕಷ್ಟ ಇಲ್ಲದೆ ಇದಕ್ಕೆ ಹಾಕಿದಂತಹ ಗೊಬ್ಬರಗಳನ್ನು ಹೀರಿಕೊಂಡು ಕಳೆ ಗಿಡಗಳು ಬೆಳೆಯುತ್ತದೆ. ಅದಕ್ಕೆ ಯಾವುದೂ ಅಗತ್ಯ ಇಲ್ಲ, ಪರಿಸರದಲ್ಲಿ ಸಿಕ್ಕಿದ್ದೆಲ್ಲವೂ ಸಾಕು. ಆದರೆ ಈ ಕಳೆ ಗಿಡಗಳನ್ನು ಕಾಲ ಕಾಲಕ್ಕೆ ಹೂವಿನ ತೋಟದಿಂದ ತೆಗೆಯದಿದ್ದರೆ ಹೂವಿನ ಗಿಡ ಸೊರಗಿ ಹೋಗ್ತದೆ. ಕೃಷಿಯ ಆ ಒಂದು ಗದ್ದೆಯಿಂದ ಕಳೆಯನ್ನು ತೆಗೆಯದಿದ್ದರೆ ಮಾಡಿದಂತಹ ಕೃಷಿ ಕರಗಿ ಹೋಗುತ್ತದೆ, ಕಳೆಯಿಂದ ಮುಚ್ಚಿ ಹೋಗುತ್ತದೆ.
ಹಾಗೆಯೇ ನಾವು ಕೂಡ ನಮ್ಮ ಮಕ್ಕಳನ್ನು ಸುಂದರ ಹೂತೋಟದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಒಳ್ಳೆಯ ಬಿತ್ತನ್ನು ಬಿತ್ತಿ ಒಳ್ಳೆಯ ಕೃಷಿ ತೆಗೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸಮಾಜ ಎನ್ನುವುದು ಎಲ್ಲವೂ ಒಳ್ಳೆಯದಾಗಿ ಇರುವುದಿಲ್ಲ. ಕೆಲವೊಮ್ಮೆ ಕಳೆಗಿಡಗಳು ತುಂಬಿರ್ತವೆ, ಅದನ್ನು ನಾನು ಪ್ರತ್ಯೇಕವಾಗಿ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಆ ಕಳೆಗಿಡಗಳು ನಮ್ಮ ಮಕ್ಕಳಿಗೆ ಬಾಧಕವಾಗದಂತೆ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಮ್ಮ ಹೆತ್ತವರದ್ದು. ನಾಳೆ ಮಕ್ಕಳು ಬೆಳೆದು ಹಾಳಾದರೆ ಅದಕ್ಕೆ ಶಿಕ್ಷಕರನ್ನು, ಸಮಾಜವನ್ನು ಅಥವಾ ಇನ್ನಾರನ್ನು ದೂರಿ ಪ್ರಯೋಜನವಿಲ್ಲ. ಈ ವಿಷಯವನ್ನು ನಾನು ಇದೇ ಶಾಲೆಯಲ್ಲಿ ಗಮನಿಸಿದ್ದೇನೆ. ಇದೇ ಶಾಲೆಯ ಒಬ್ಬ ವಿದ್ಯಾರ್ಥಿ ಒಂದು 4-5 ವರ್ಷದ ಹಿಂದೆ ಇರಬಹುದು, ನನ್ನ ಹತ್ತಿರಕ್ಕೆ ಬಂದಿತ್ತು. ಶಾಲೆಗೆ ಅಂತ ಬೆಳಿಗ್ಗೆ ಮನೆಯಿಂದ ಹೊರಡ್ತಾನೆ, ಬ್ಯಾಗ್ ಹಾಕಿಕೊಂಡು ಎಲ್ಲ ಟಿಫಿನ್ ಹಿಡ್ಕೊಂಡು ಹೊರಡ್ತಾನೆ. ಆದರೆ ಶಾಲೆಗೆ ಬರುವುದಿಲ್ಲ. ಎಲ್ಲೋ ಗುಡ್ಡೆಯಲ್ಲಿ ಕಾಳ ಕಳೆಯುತ್ತಿದ್ದ, ಬೇಡವಾದಂತಹ ಸವಾಸ ದೋಷವನ್ನು ಮಾಡಿದ. ಕೊನೆಗೆ ಶಾಲೆಯಿಂದಲೇ ಅವನನ್ನು ಬಿಡಿಸಿದರು. ಈಗಲೂ ಅವ ಸರಿ ಹೋಗುವಂತಹ ಹಂತದಲ್ಲಿಲ್ಲ. ಯಾಕೆಂದರೆ ಮಕ್ಕಳು ಸಣ್ಣವರಿರುವಾಗ ಮನೆಯವರು ಮಾಡಿದಂತಹ ಅತಿ ಮುದ್ದು ನಾವು ಸಾಮಾನ್ಯವಾಗಿ ಕೇಳ್ತೇವೆ. ಯಾರಾದರೂ ಬಂದು ನಮಗೆ ಅಂಚಮಂತೊಂದು ಹೇಳಿದರೆ ನಮಗೆ ಎಡ್ಡಂತಿನ ಆಯ್ ಬರಿತೆ ಕಲ್ಪನೆ ಹಾಗೆ ಪೂರ ನಾವು ಇನ್ನೊಬ್ಬರಿಗೆ ದೂರು ಹಾಕಿ ಜಾರಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಅಂತಹ ಪ್ರಯತ್ನ ಬೇಡ. ನಮ್ಮ ಮಕ್ಕಳನ್ನು ವಿಮರ್ಶಿಸುವಂತಹ ಒಂದು ಒಳ್ಳೆಯ ಮನಸ್ಸು ಯಾವತ್ತೂ ನಮ್ಮೊಳಗೆ ಇರಲಿ. ನಮ್ಮ ಮಕ್ಕಳು ಕಳೆ ಗಿಡಗಳ ಮಧ್ಯೆ ಬೆಳೆಯದೆ ಒಳ್ಳೆಯ ಹೂತೋಟದಲ್ಲಿ ಬೆಳೆಯುವ ಹೂಗಳಾಗಲಿ, ಸಮಾಜಕ್ಕೊಂದು ಒಳ್ಳೆಯ ಆಸ್ತಿ ಆಗಲಿ. ಶಿಕ್ಷಕರೊಟ್ಟಿಗೆ ನಮ್ಮ ಸಂವಹನ ಒಳ್ಳೆಯದಾಗಿರಬೇಕು. ಶಿಕ್ಷಕರು ಏನು ಹೇಳಿದರು ಅದು ನಮ್ಮ ಮಕ್ಕಳ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಳುವ, ಆ ಶಿಕ್ಷಕರು ಹೇಳಿದ್ದನ್ನು ಮಕ್ಕಳೊಡನೆ ಕೂತು ಚರ್ಚಿಸುವ, ಮಕ್ಕಳು ನಮ್ಮ ಸ್ನೇಹಿತರ ಹಾಗೆ ಬೆಳೆಸಿಕೊಳ್ಳುವ, ಅವರಿಗೆ ಬೇಕಾದಂತಹ ಅವಕಾಶಗಳು. ಇವತ್ತು 8ನೇ ತರಗತಿಗೆ ಸೇರಿದವರು ಇಲ್ಲಿಗೆ ಹೊಸಬರಾಗಿರ್ತಾರೆ, 9ಕ್ಕೆ ಬರುವಾಗ ಮಧ್ಯಂತರದಲ್ಲಿರ್ತಾರೆ, 10ನೇಗೆ ಹೋಗುವಾಗ ಭವಿಷ್ಯದ ನಿರ್ಧಾರಕ್ಕೊಂದು ಅವರಿಗೆ ಸ್ಪಷ್ಟ ಗುರಿ ಸಿಗಬೇಕು. ಯಾಕೆಂದರೆ 10ನೇ ತರಗತಿ ಎನ್ನುವುದು ಬಹಳ ಜೀವನದ ಒಂದು ತಿರುವಿನ ಘಟ್ಟ. 10ನೇ ತರಗತಿ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಮಗೆ SLC ಅಂದು ಸರಿ ಕಲ್ತೊಂದುಲ್ಲೇತ ಅಂದರೆ ಆತಂಕ ಹೆತ್ತವರಿಗೆ ಮಾತ್ರ ಇಲ್ಲ, ಹೆತ್ತವರೊಟ್ಟಿಗೆ ಇರುವಂತಹ ಅವರ ಬಂಧು ಬಳಗಕ್ಕೆ, ಹತ್ತಿರದವರಿಗೆ ಎಲ್ಲರಿಗೂ ಇರ್ತದೆ. ಮಗೆ SLC ಸರಿ ಕಲ್ಪುತ್ತಾ ಕೇಳ್ತಾರೆ, ಎಲ್ಲರೂ ಸಹಜವಾಗಿ ಕೇಳ್ತಾರೆ. ಹಾಗಂತ ಹೇಳಿ ಮಗುವಿಗೆ ಒಳ್ಳೆಯ ಅಂಕ ತೆಗೆಯುವಂತಹ ಪ್ರಯತ್ನವನ್ನು ಮಾಡುವ. ಆದರೆ ಅಂಕವೇ ಎಲ್ಲವೂ ಅಲ್ಲ, ಸರ್ವಸ್ವವೂ ಅಲ್ಲ. ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆಯುವಂತಹ ಒಂದು ವಾತಾವರಣವನ್ನು ಮಕ್ಕಳಿಗೆ ನಿರ್ಮಿಸುವ, ಆ ಮಕ್ಕಳನ್ನು ಸಮಾಜಕ್ಕೊಂದು ಆಸ್ತಿಯಾಗಿ ಮಾಡುವ. ಹೇಳುವಾಗ ಒಂದು ಮಾತು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡುವುದು ಬೇಡ, ಮಕ್ಕಳನ್ನೇ ನಮ್ಮ ಆಸ್ತಿ ಮಾಡಿ ಅಂತ ಹೇಳಿಕೊಂಡು ತಿಳಿದವರು ಹೇಳಿದಂತಹ ಮಾತಿದೆ. ಹಾಗಾಗಿ ಮಕ್ಕಳನ್ನು ಒಂದು ಒಳ್ಳೆಯ ಆಸ್ತಿ, ಅದು ನಮ್ಮ ಆಧಾರಕ್ಕೂ ಇರಲಿ, ಶಾಲೆಗೂ ಹೆಸರು ತರಲಿ, ಸಮಾಜಕ್ಕೂ ಅವರಿಂದ ಒಳ್ಳೆಯ ಕೊಡುಗೆಗಳು ಬರುವ ಹಾಗಾಗಿರಲಿ. ಅವರಿಗೆ ಎಲ್ಲವನ್ನು ಅರ್ಥೈಸುವಂತಹ ಪ್ರಯತ್ನವನ್ನು ಹೆತ್ತವರಾಗಿ ನಾವು ಮಾಡುವ, ಶಾಲೆಯ ಕಡೆಯಿಂದ ಆ ಪ್ರಯತ್ನ ಆಗಲಿ. ಶಾಲೆಯೊಂದಿಗೆ ನಮ್ಮ ಬಾಂಧವ್ಯ ಯಾವತ್ತೂ ಒಳ್ಳೆಯ ರೀತಿಯಲ್ಲಿರಲಿ. ಕೇವಲ ಇವತ್ತೊಂದು ಸಭೆ ಕರೆದಿದ್ದಾರೆ, ಆ ಸಭೆಗಾಗಿ ಬಂದು ಹೋದರೆ ಮುಗಿಯಲಿಲ್ಲ. ಆದಷ್ಟು ಕಾಲಕ್ಕೆ ಬಂದು ಮಗುವಿನ ಆ ಒಂದು ಆಗು ಹೋಗುಗಳನ್ನು ಶಾಲೆಯಿಂದ ತಿಳಿಯುವಂತಹ ಪ್ರಯತ್ನ ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಅಗತ್ಯ. ಈಗ ಹೇಳಿದರು, ನಿಮ್ಮ ಮಗು ಪ್ರೈವೇಟ್ ಬಸ್ಸುಗಳಲ್ಲಿ ವಾಹನಗಳಲ್ಲಿ ಬರ್ತಾ ಇದ್ದರೆ ಅದರ ನಂಬರನ್ನು ಕೊಡಿ. ಯಾಕೆಂತ ಹೇಳಿದರೆ ಇವತ್ತು ಜವಾಬ್ದಾರಿ ಅಷ್ಟು ಹೆಚ್ಚಿದೆ ಶಿಕ್ಷಕರಿಗೆ. ಮಗು ಯಾವುದರಲ್ಲಿ ಬರ್ತದೆ, ಯಾವುದರಲ್ಲಿ ಹೋಗ್ತದೆ, ಯಾವಾಗ ಮನೆ ಮುಟ್ಟುತ್ತದೆ ಎಲ್ಲವನ್ನು ತಿಳಿಯುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸಮಾಜ ಆ ರೀತಿಯಾಗಿ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುವುದನ್ನು ನೋಡ್ತಾ ಇದ್ದೇವೆ. ಆ ದಿಕ್ಕಿನಲ್ಲಿ ಹೋಗದ ಹಾಗೆ ಜಾಗೃತೆ ವಹಿಸಲಿಕ್ಕೆ ಅಧ್ಯಾಪಕರಿಗೆ ಹೊಣೆಗಾರಿಕೆ ಎಷ್ಟಿದೆಯೋ ನಮಗೂ ಪೋಷಕರಿಗೂ ಅಷ್ಟೇ ಇದೆ ಅಂತ ಹೇಳಿಕಳ ಈ ಒಂದು ಲಾಲನ ಪಾಲನೆಯಲ್ಲಿ ನಮ್ಮ ಹೊಣೆಗಾರಿಕೆಯನ್ನು ತಿಳಿದುಕೊಳ್ಳುವ, ಶಿಕ್ಷಕರೊಟ್ಟಿಗೆ ನಾವು ಒಳ್ಳೆಯ ಬಾಂಧವ್ಯದಲ್ಲಿ ಇರುವ ಅಂತ ಹೇಳಿಕೊಳ್ಳುತ್ತಾ, ಸಾಧ್ಯವಾದರೆ ಇದೇ ಶಾಲೆಯ ನಿವೃತ್ತ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ಶ್ರೀಯುತ ಗುರುರಾಜರಾಯರು ಬರೆದ ಒಂದು ಪುಸ್ತಕ ಇದೆ, 2003ರಲ್ಲಿ ಅದು ಪ್ರಕಟವಾಗಿತ್ತು. ಮಕ್ಕಳ ಲಾಲನೆ ಪಾಲನೆಯಲ್ಲಿ ಹೆತ್ತವರ ಹೊಣೆಗಾರಿಕೆ ಅನ್ನುವಂತಹ ಪುಸ್ತಕ ಈ ಲೈಬ್ರರಿಯಲ್ಲಿ ಇರ್ಬೋದು ಅಂತ ನಾನು ತಿಳಿಯುತ್ತೇನೆ. ಸಾಧ್ಯ ಆದರೆ ಅದನ್ನೆಲ್ಲ ಒಮ್ಮೆ ಮಕ್ಕಳು ಓದಿ, ನೀವು ಕೊಂಡು ಓದಿ. ಅಂತಹ ಬೇರೆ ಬೇರೆ ಪುಸ್ತಕಗಳು ಇವೆ. ನಮ್ಮ ಪ್ರಯತ್ನವು, ನಮ್ಮ ತಿಳುವಳಿಕೆಯನ್ನು ನಾವು ಇದಕ್ಕೆ ಉಪಯೋಗಿಸಿಕೊಳ್ಳುವ. ನಾನು ಹೇಳಿದ್ದಷ್ಟೇ ಎಲ್ಲವೂ ಅಲ್ಲ, ನಿಮಗೆ ನನಗಿಂತ ಹೆಚ್ಚು ಗೊತ್ತಿರ್ಬೋದು. ಆ ಗೊತ್ತಿರುವುದನ್ನು ನೀವು ಹೇಳಿಕೊಳ್ಳಿ, ಇತರರೊಡನು ಹಂಚಿಕೊಳ್ಳಿ. ನಿಮಗೂ ಇಂತಹ ಅವಕಾಶ ಬರಲಿ. ಮಕ್ಕಳನ್ನು ನಾವೆಲ್ಲರೂ ಒಳ್ಳೆಯ ಬುದ್ಧಿವಂತರನ್ನಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ಮಾಡೋಣ ಅಂತ ಹೇಳಿಕೊಳ್ಳುತ್ತಾ, ಶಿಸ್ತು ಮುಖ್ಯ. ಹಾಗೆ ಮಕ್ಕಳಿಗೆ ನಾವು ಮನೆಯಲ್ಲಿ ಮೊದಲು ನಾವು ಮಾದರಿಯಾಗಿರಬೇಕು. ಹಾಗೆ ತುಂಬ ಜವಾಬ್ದಾರಿಯುತ ಮಾತುಗಳೊಂದಿಗೆ ನಿಮ್ಮೊಂದಿಗೆ ಚರ್ಚಿಸ್ತಾ, ಹಾಗೆ ಸೊಗಸಾಗಿ ಮತ್ತು ಸುದೀರ್ಘವಾಗಿ ಮಾತನಾಡಿದ ಸರ್ ನಿಮಗೆ ವಂದನೆಗಳು. ಈಗ ಕಾರ್ಯಕ್ರಮದ
ಮುಂದಿನ ಹಂತ ಆಗಮಿಸಿರ್ತಕ್ಕಂಥ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸುವ ಕಾರ್ಯಕ್ರಮ. ಇದನ್ನು ಮುಖ್ಯೋಪಾಧ್ಯಾಯರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಮುಖ್ಯೋಪಾಧ್ಯಾಯರಲ್ಲಿ ಕೇಳ್ತೇನೆ. ಒಂಬತ್ತನೇ ತರಗತಿಯ ಪೋಷಕರವರು, ಮಗಳಲ್ಲ ಅವರಿಗೆ ಅಲ್ಲ, ಆದರೂ ಸಹ ಆ ಒಂದು ಮಗುವನ್ನು ಅವ್ರ ಮನೇಲಿ ಇಟ್ಟು ಮಗಳಾಗಿ ಸಾಕ್ತಾ ಇದ್ದಾರೆ. ಹೀಗೆ ಒಂದು ನಮ್ಮ ಎತ್ತರ ಸಭೆಗೆ ಬಂದ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀವಿ ನಾವು. ಕಳೆದ ಸಾಲಿನಲ್ಲಿ ನಮಗೆ ಸುಮಾರು 1.5 ಲಕ್ಷದಷ್ಟು ರೂಪಾಯಿಗಳ ನೆರವು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅವರು. ನೋಟ್ಬುಕ್ಸ್ ರೂಪದಲ್ಲಿ ಸುಮಾರು 1,20,000 ಮತ್ತು ಅವರ ಕೇರಫಲ್ಲಿ ಅವರು ಯಾರಲ್ಲೊಬ್ಬರು ಮಾತಾಡಿದಾಗ ಅವರು ನಮಗೆ ತಕ್ಷಣ ನಾವೆಲ್ಲ ಟೀಚರ್ಸ್ ಎಲ್ಲ ಒಟ್ಟಿಗೆ ಹೋದಾಗ 25,000 ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ರು. ಮತ್ತು ಬೇರೆ ಕಡೆಯಿಂದ ಸಹ ನಮಗೆ ಸಾಕಷ್ಟು 1.5 ಲಕ್ಷದಷ್ಟು ಸಹಕಾರವನ್ನು ನಮಗೆ ಒದಗಿಸಿಕೊಟ್ರು. ಇಲ್ಲಿ ಅವರಿಗೆ ನಾನು ವಿಶೇಷ ಥ್ಯಾಂಕ್ಸನ್ನು ಹೇಳ್ತೇನೆ. ಮುಂದೆ ಅವರ ಸಹಕಾರ ನಮ್ಗೆ ಇರಬೇಕಂತ ವಿನಂತಿಸ್ಕೊಳ್ತೇನೆ. ಹೃತ್ಪೂರ್ವಕ ಧನ್ಯವಾದಗಳು.